ತೈಲ ಬೆಲೆ ಇಳಿಕೆ ಈಗಾಗಲೇ ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿರುವಂತದ್ದು. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿದೆ ಸಿಹಿ ಸುದ್ದಿ. ಇದರ ಜೊತೆಗೆ ಕೊಂಚ ಮಟ್ಟಿಗೆ ಜನರು ಇದರಿಂದ ಭಯಭೀತರಾಗಿದ್ದಾರೆ. ಮತ್ತೆ ಯಾವಾಗ ಬೆಲೆ ಏರಿಕೆ ಆಗುತ್ತೆ ಅನ್ನುವಂಥದ್ದು ಇದು ಜನರ ಮೇಲಿನ ಪ್ರೀತಿಗೋ ಅಥವಾ ಚುನಾವಣೆಯ ಭೀತಿಗೆ ಈ ರೀತಿ ಮಾಡಿದ್ದಾರಾ ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಇದು ಇವತ್ತಿನ ವಿಶೇಷ ತೈಲ ಬೆಲೆ ಇಳಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಈಗಾಗಲೇ ಪ್ರತಿದಿನ ತೈಲ ಬೆಲೆಯಲ್ಲಿ ಏರಿಕೆ ಆಗ್ತಲೇ ಇತ್ತು. ಆದರೆ ಇದೀಗ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗಿದ್ದಾರೆ ಜನ. 2.5 ಪೆಟ್ರೋಲ್ ಬೆಲೆ ರೂಪಾಯಿ ಹಾಗೂ ಡೀಸೆಲ್ ಬೆಲೆಯಲ್ಲಿ 2.5 ರೂಪಾಯಿಯನ್ನು ಕಮ್ಮಿ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಕೊಂಚ ಮಟ್ಟಿಗೆ ರಿಲ್ಯಾಕ್ಸ್ ಆಗಿದ್ದಾರೆ ಜನ. ಅದು ಎಷ್ಟು ದಿನಗಳ ತನಕ ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಇನ್ನೊಂದೆಡೆ ಕೇಂದ್ರ ಸರ್ಕಾರ ಯಾಕೆ ದಿಢೀರನೆ ಈ ರೀತಿಯ ಒಂದು ತೀರ್ಮಾನವನ್ನು ಕೈಗೊಳ್ತು ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ಇನ್ನು ರಾಜ್ಯದಲ್ಲಿ ಸರ್ಕಾರ ಇದರ ಬಗ್ಗೆ ಏನು ಹೇಳುತ್ತೆ, ಸರ್ಕಾರ ಇದರ ಬಗ್ಗೆ ಯಾವ ಥರ ಒಂದು ಬೊಟ್ಟು ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ. ಒಂದೆಡೆ ಚುನಾವಣೆಗೋಸ್ಕರ ಈ ರೀತಿ ಮಾಡ್ತಾ ಇರೋದು ಅನ್ನೋದು ಕೂಡ ಪ್ರಶ್ನೆಯಾಗಿದೆ. ನೋಡೋಣ, ಇದರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಚರ್ಚೆಯನ್ನು ನಡೆಸೋಣ. ನಮ್ಮ ಜೊತೆ ಇಬ್ಬರು ಗೆಸ್ಟ್ಗಳು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವ ನಿತ್ಯಾನಂದ ಒಳಕಾಡ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ ಮುಖಂಡೆಯಾಗಿರುವ ವೆರೋನಿಕ್ ಕರ್ಲೇನಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೇಡಮ್ ಮೊದಲಿಗೆ ನಿಮಗೆ ಕೇಳ್ತಾ ಇದ್ದೀನಿ, ಈಗಾಗಲೇ ಸಡನ್ ಆಗಿ ಲಾಸ್ಟ್ ಟೈಮ್ ಕಾಂಗ್ರೆಸ್ ಒಂದು ಭಾರತ್ ಬಂದ್ಗೆ ಕರೆ ನೀಡಿತ್ತು. ತದನಂತರ ಈಗ ಸ್ವಲ್ಪ ದಿನದ ನಂತರ ಕೇಂದ್ರ ಸರ್ಕಾರ ವಿತ್ತ ಸಚಿವರು ಅರುಣ್ ಜೇಟ್ಲಿ ನೀವು ಸುದ್ದಿಗೋಷ್ಠಿಯನ್ನು ಕರೆಸಿ ತಕ್ಷಣದಲ್ಲಿ ಬೆಲೆಯನ್ನು ಕಡಿಮೆ ಮಾಡಿರುವಂಥದ್ದು. ಇದೆಲ್ಲ ಗಮನಿಸಿದಾಗ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಅಂತ? ಬಹುಶಃ ಕಡಿಮೆ ಮಾಡಿದಂಥದ್ದು ಒಂದು ಕಡೆಯಲ್ಲಿ ನಾವು ಸ್ವೀಕಾರ ಮಾಡ್ತೇವೆ, ಯಾಕಂದರೆ ಅದು ಒಳ್ಳೆ ಮೂವ್. ಆದರೆ ಯಾಕೆ ಈಗ ಮಾಡಿದ್ರು ಎಂಬ ಪ್ರಶ್ನೆ ಬಹುಶಃ ನೀವು ಕೇಳಿದಾಗೆ ನನಗೂ, ಯಾಕಂದರೆ ಬಂದಿಗೆ ಕರೆ ಕೊಟ್ಟಾಗ ವಿರೋಧ ಪಕ್ಷಗಳು ಜನರು ಕೂಗಿಟ್ಟಾಗ ಯಾವತ್ತಾದರೂ ಕಡಿಮೆ ಮಾಡೋದು ಅದೊಂದು ಸಾಮಾನ್ಯ ಪದ್ಧತಿ. ಬಹುಶಃ ರಾಜ್ಯದಲ್ಲಿ ಬಂದಿನ ತಕ್ಷಣದಲ್ಲಿ 2 ರೂಪಾಯಿ ಕಡಿತ ಮಾಡಿದರು. ನಾವು ಕೂಡ ಆ ಹೊತ್ತಲ್ಲಿ ನಿರೀಕ್ಷೆ ಮಾಡ್ತಿತ್ತು ಕೇಂದ್ರ ಸರ್ಕಾರ ಜನರ ಕೂಗಿಗೆ, ಪ್ರತಿಪಕ್ಷಗಳ ಕೂಗಿಗೆ ಏನಾದರೂ ಸ್ಪಂದನೆ ಮಾಡಬಹುದು ಅಂತ. ಆದರೆ ಆ ಹೊತ್ತಲ್ಲಿ ಕಡಾಖಂಡಿತವಾಗಿ ನಾವು ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡೋದಿಲ್ಲ, ಕಡಿತ ಮಾಡುವ ಪ್ರಶ್ನೆಯೇ ಇಲ್ಲ ಎಂಬ ಮಾತನ್ನು ಘಂಟಾಘೋಷವಾಗಿ ಹೇಳಿದರು. ಈಗ ಕಡಿಮೆ ಮಾಡಿದ್ರ ಹಿಂದೆ ಪ್ರಾಯಶಃ ಮುಂದಿನ ನವೆಂಬರ್ ಡಿಸೆಂಬರ್ಗೆ ಬರುವಂಥ ಚುನಾವಣೆಗಳ ದೃಷ್ಟಿಯಲ್ಲಿ ಇದೇನಾ ಅಂದ್ಕೊಂಡೊಂದು ಪ್ರಶ್ನೆ ಇದೆ. ಯಾಕಂದರೆ ಸ್ವಲ್ಪ ಹಿಂದಕ್ಕೆ ಹೋದರೆ ಕರ್ನಾಟಕ ಮತ್ತು ಗುಜರಾತ್ನ ಚುನಾವಣೆ ಇದ್ದ ಸಂದರ್ಭದಲ್ಲಿ ಕೂಡ ಬೆಲೆಯನ್ನು ಕಂಟ್ರೋಲ್ ಮಾಡುವಂಥ ಒಂದು ವ್ಯವಸ್ಥೆಗೆ ನಮ್ಮ ಇದೇ ಸರ್ಕಾರ ಬಂದಿತ್ತು. ಸೊ ಈಗ ಕೂಡ ಪ್ರಾಯಶಃ ಮುಂದಿನ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಒಂದಿಷ್ಟು ಅವರಿಗೆ ಸಾಂತ್ವನ ಕೊಡೋಣ, ಸಮಾಧಾನ ಕೊಡೋಣ, ನಾವು ಕೂಡ ಸ್ಪಂದಿಸ್ತೇವೆ ಎಂಬ ಸಂದೇಶ ಕೊಡೋಣ ಎಂಬ ನೆಲೆಯಲ್ಲಿ ಪ್ರಾಯಶಃ ಈ ಒಂದು ಮೂವನ್ನು ತಗೊಂಡಿದ್ದಾರೆ ಅಂತ ನಾವು ಕಲ್ಪಿಸಬೇಕಾಗತ್ತೆ. ಓಕೆ ಸರ್, ನೀವೊಬ್ಬರು ಸಾಮಾನ್ಯ ಪ್ರಜೆಯಾಗಿ ಈ ಬೆಲೆ ಏರಿಕೆ ಆದ ತಕ್ಷಣ ಇದೀಗ ಮತ್ತೆ ಇಳಿಕೆಯಾಗಿರುವ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ನಿಮ್ಮ ಒಂದು ನಿಲುವೇನು ಅಂತ ಇದರ ಬಗ್ಗೆ? ಇವಾಗ ಇತ್ತೀಚೆಗೆ ರಾಜ್ಯ ಸರ್ಕಾರ ಏನು 2 ರೂಪಾಯಿನ ಕಡಿಮೆ ಮಾಡಿತ್ತು. ಅಂದರೆ ಈ ಹಿಂದೆ ಅವರು ಚುನಾವಣೆ ಆಗೋ ಮೊದಲು ಘೋಷಣೆ ಮಾಡಿದರು, ನಾವು ಎಲ್ಲ ರೀತಿಗಳಿಗೆ ಜನರಿಗೆ ಸಹಕಾರ ಕೊಡ್ತೇವೆ, ಪೆಟ್ರೋಲು, ಡೀಸೆಲು, ಇದು ಯಾವನು ಗ್ಯಾಸು ಇನ್ನಿತರ ಇದಕ್ಕೆ ನಾವು ಕಡಿಮೆ ಮಾಡ್ತೇವೆ ಅಂತ ಹೇಳಿದರು. ಆದರೆ ಅವರ ಬಜೆಟಿನಲ್ಲಿ ಜಾಸ್ತಿ ಮಾಡಿದ್ದಾರೆ. ಹೌದು, ಜಾಸ್ತಿ ಮಾಡಿದ ನಂತರ ಪುನಃ 2 ರೂಪಾಯಿ ಕಡಿಮೆ ಮಾಡಿದರು. ಅಂದರೆ ಜನರ ಒಂದು ಏನು ಪ್ರತಿಭಟನೆಗೆ ಏನಿತ್ತು ಅದರ ಹಿನ್ನೆಲೆಯ ಅಥವಾ ಬೇರೆ ರೀತಿಯ ನನಗೆ ಅದು ಗೊತ್ತಿಲ್ಲ, ಆದರೆ 2 ರೂಪಾಯಿ ಕಡಿಮೆ ಮಾಡಿ. ಮೇಡಮ್, ಈಗ ಹೇಳೋ ಪ್ರಕಾರ ನೀವು ಬಂದ್ ಮಾಡಿದ ತಕ್ಷಣ ನಿಜವಾಗ್ಲೂ ಒಂದು ದರವನ್ನು ಕಡಿಮೆ ಮಾಡಬೇಕು ಅಂತ ಅಂತಿದ್ರೆ ನೀವು ಒಂದು ಬಂದ್ ಮಾಡಿದಂಥ ಸಂದರ್ಭದಲ್ಲಿ, ಭಾರತ್ ಬಂದ್ ಮಾಡಿದ ಸಂದರ್ಭದಲ್ಲೇ ಇಳಿಕೆ ಮಾಡಬೇಕಿತ್ತು. ಆದ್ರೆ ಅದು ಇವಾಗ ಯಾಕೆ ಅನ್ನುವ ಪ್ರಶ್ನೆ. ರಾಜ್ಯ ಸರ್ಕಾರ ಹೇಳುತ್ತೆ, ನೀವು ಕೇಂದ್ರ ಸರ್ಕಾರ ಇವಾಗ ಕೇಂದ್ರ ಸರ್ಕಾರ ಇವಾಗ ಯಾಕೆ ಮಾಡ್ತು ಅನ್ನುವಂತ. ಅದೇ ನಾನು ಮುಂದಿಟ್ಟ ಪ್ರಶ್ನೆ ಅಂತ ಹೇಳಿದ್ರೆ, ಅವರು ಆಗ ಮಾಡೋದಿಲ್ಲ ಅಂತ ಹೇಳಿ ಈಗ ಮಾಡಿದ್ದು ಪ್ರಾಯಶಃ ಮುಂದೆ ಚುನಾವಣೆ ಬರ್ತಾ ಇದೆ. ಈಗ ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ ಇದಕ್ಕೆಲ್ಲ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಪಂಚರಾಜ್ಯಗಳ ಚುನಾವಣೆಯನ್ನ ಮುಂದಿಟ್ಟುಕೊಂಡು ಅವರು ಮಾಡಿದ್ದಿರಬಹುದು ಅಂತ ನಾವು ಊಹಿಸಬೇಕಾಗತ್ತೆ. ಯಾಕಂದ್ರೆ ಅವರು ಇಷ್ಟು ಸಮಯ ಅದರ ಬಗ್ಗೆ ಚಕಾರ ಎತ್ತಿಲ್ಲ, ಬಂದ್ ಕರೆ ಕೊಟ್ಟಾಗ ಕೂಡ ಅದಕ್ಕೆ ಸ್ಪಂದಿಸಿಲ್ಲ. ಆವಾಗಂತೂ ಕ್ಲಿಯರ್ ಆದ ಮೆಸೇಜ್ ಕೊಟ್ಟಿದ್ದಾರೆ, ನಾವು ಯಾವುದೇ ರೀತಿಯ ಕಡಿಮೆ ಮಾಡೋದಿಲ್ಲ ಎಂಬ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ. ಈಗ ಮೋಸ್ಟ್ಲಿ ಇದು ಒಂದು ಸ್ವಲ್ಪ ಎಪೀಸಿಂಗ್ ಒಂದು ಮೂವ್ ಅಂತ ನಾನು ಹೇಳಬೇಕಾಗತ್ತೆ. ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ನಾವು ಇದೇ ಸಂದರ್ಭದಲ್ಲಿ ಒಂದು ಡಿಬೇಟ್ ಅನ್ನ ಮಾಡಿದ ಸಂದರ್ಭದಲ್ಲಿ ನೀವೊಂದು ಬೇಡಿಕೆಯನ್ನ ಅಥವಾ ನೀವೊಂದು ಮಾತನ್ನ ಹೇಳಿದ್ರಿ,
ನಾವು ಬಿಜೆಪಿ ರಾಜ್ಯ ಸರ್ಕಾರದಲ್ಲಿ ಇದ್ದಂಥ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ರೀತಿಯ ದರ ಏರಿಕೆ ವಿಷಯದಲ್ಲಿ ಪ್ರತಿಭಟನೆ ನಡೆಸಿತ್ತು. ಅಂಥ ಸಂದರ್ಭದಲ್ಲಿ ಸೈಕಲ್ ರ್ಯಾಲಿಯನ್ನ ಬಿಜೆಪಿಯವರು ಮಾಡಿದ್ರು. ತದನಂತರ ಕಾಂಗ್ರೆಸ್ ಅವರು ದರವನ್ನ ಇಳಿಕೆ ಮಾಡಿತ್ತು ತಕ್ಷಣ ಅಂತ. ಅದು ಯಾಕೆ ಹೀಗೆ ಕೂಡ ಆಗ್ಬಾರ್ದು? ಈ ಸಮಯದಲ್ಲೂ ಕೂಡ ಯಾಕೆ ಆಗ್ಬಾರ್ದು? ಮಾಡಬೇಕಿತ್ತು. ನಾವು ಕೂಡ ಹೇಳೋದು, ಈಗ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಕೂಗು ಬರುವಂಥದ್ದು ಏನೋ ಅನ್ಯಾಯ ಆಗಿದೆ ಅಂತ ಹೇಳ್ಕೊಳ್ಳುವಂಥದ್ದು. ಅದು ಜನ ಅದರ ಪರವಾಗಿ ಕೇಳ್ತಾರೆ, ಏನೋ ನಮಗೆ ಅನ್ಯಾಯ ಆಗಿದೆ, ಬೆಲೆ ಹೆಚ್ಚಾಗ್ತಾ ಇದೆ, ನಮ್ಗೆ ಕಷ್ಟ ಆಗ್ತಾ ಇದೆ, ಅಥವಾ ಪ್ರತಿಪಕ್ಷಗಳು ಜನರ ಕೂಗನ್ನು ಸದನದಲ್ಲಿ ಮುಂದಿಡುವಂಥದ್ದು. ಬಹುಶಃ ಈ ಕೂಗು ಬಂದಾಗ ಯಾವುದೇ ರೂಲಿಂಗ್ ಪಾರ್ಟಿ ಇರ್ಬೋದು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವರಿಗೆ ಸಾಂತ್ವನ ಹೇಳುವಂಥದ್ದು, ಹೌದಪ್ಪ ನೀವೆಲ್ಲ ಕೂಗ್ತೀರಿ, ಸರಿ ನಮಗೂ ಅರ್ಥ ಆಗುತ್ತೆ, ನಾವು ಸ್ವಲ್ಪ ಕಡಿಮೆ ಮಾಡ್ತೇವೆ, ನಿಮಗೂ ಸ್ಪಂದಿಸ್ತೇವೆ ಅಂತ ಹೇಳುವಂಥದ್ದು ಬಹುಶಃ ಇಷ್ಟು ವರ್ಷಗಳಲ್ಲಿ ನಡೆದು ಬಂದ ರೀತಿ. ಯಾರೇ ಅಧಿಕಾರದಲ್ಲಿರಲಿ ಇಷ್ಟು ವರ್ಷಗಳಲ್ಲಿ ಅಲ್ಲ, ನಾನು ಕೇಳ್ತಾ ಇರುವಂಥದ್ದು ಮೇಡಮ್, ಇವಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ವಿಷಯಕ್ಕೋಸ್ಕರ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ಆದ ಕ್ಷಣದಲ್ಲೇ ಸ್ವಲ್ಪ ಸಮಯದಲ್ಲೇ ಬೆಲೆಯನ್ನ ಇಳಿಕೆ ಮಾಡಿದ್ರು. ಕೆಲವು ದಿನಗಳ ನಂತರವೇ ಇಳಿಕೆ ಮಾಡಿರುವಂತದ್ದು ಯಾರು ಮಾಡಿದ್ರು? ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಆದ್ರೆ ಅದು ಇಲ್ಲಿ ಯಾಕೆ ಅನ್ವಯ ಆಗಿರ್ಲಿಲ್ಲ, ಇಷ್ಟು ದಿವಸ ಯಾಕೆ ಹಿಡಿಯಿತು ಅನ್ನುವಂಥದ್ದು, ರಾಜ್ಯದಲ್ಲಿ ಯಾಕೆ ಇಷ್ಟು ದಿನ ಹಿಡಿಯಿತು ಅಂತ ನೋಡಿ. ಇದು ಬೆಲೆ ನಿಯಂತ್ರಣ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಅಂಡರಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರದ ಅಧೀನದ ಒಂದು ವಿಚಾರ ಇದು. ಆದ್ರೂ ಕೂಡ ಬಹುಶಃ ಟ್ಯಾಕ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಮಾಡಿದ್ರೆ, ಈಗ CST GST ಹಾಕಿದ್ದಾರೆ. ಈ GST ಹಾಕಿದ ನಂತರ ಬಹುಶಃ ಅದರ ಬಗ್ಗೆ ಎಲ್ಲೂ ಡಿಬೇಟ್ ಆಗ್ತಾ ಇಲ್ಲ. ಮೊದಲು ಸರ್ಕಾರದ ಅದೆಷ್ಟು ಯೋಜನೆಗಳು ಬರುವಂಥದ್ದು ಬೇರೆ ಬೇರೆ ಅನುಪಾತದಲ್ಲಿ ಇಂಪ್ಲಿಮೆಂಟ್ ಆಗ್ತಿತ್ತು. ಈಗ ಕೆಲವೊಂದು ಯೋಜನೆಗಳು, ಫಾರ್ ಎಕ್ಸಾಂಪಲ್ ಅಂಗನವಾಡಿಯ ಒಂದು ಸಬ್ಜೆಕ್ಟನ್ನು ತಗೊಂಡ್ರೆ ಅದು 90-10 ಇತ್ತು. 90 ಕೇಂದ್ರ ಸರ್ಕಾರ ತಗೊಳ್ತಿತ್ತು, 10% ರಾಜ್ಯ ಸರ್ಕಾರ ಪಾಲಾಗ್ತಿತ್ತು. ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಬಹುಶಃ ಇದು 60-40 ಇದೆ. 60 ರಾಜ್ಯ ಸರ್ಕಾರ ಭರಿಸ್ತಾ ಇದೆ, 40 ಕೇಂದ್ರ ಸರ್ಕಾರ ಭರಿಸ್ತಾ ಇದೆ. ಆ ಪ್ರತಿಯೊಂದು ಯೋಜನೆಯಲ್ಲಿ ಕೂಡ ಹೊರೆ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿಗೆ ಬಿದ್ದಾಗ ರಾಜ್ಯ ಸರ್ಕಾರ ಅದನ್ನು ಭರಿಸಬೇಕು. ಬರೀ ಇದನ್ನೇ ನೋಡ್ಲಿಕ್ಕೆ ಆಗೋದಿಲ್ಲ, ರಾಜ್ಯ ಸರ್ಕಾರ ಅದನ್ನು ಭರಿಸಬೇಕು. ಬಹುಶಃ ಅದರ ಅಂಕಿಅಂಶಗಳು ಮಾತಾಡ್ತೀನಿ ಮೇಡಮ್. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಓಕೆ ಸರ್, ತೈಲ ಬೆಲೆ ಇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಮ್ಮ ಅಭಿಪ್ರಾಯ ಏನಂದ್ರೆ, ಈಗ ತೈಲ ಬೆಲೆಯಲ್ಲಿ ಒಟ್ಟಿಗೆ ಗ್ಯಾಸ್ ಕೂಡ ಜನಸಾಮಾನ್ಯರಿಗೆ ಬಹಳ ಹೊರೆಯಾಗಿದೆ. ಇದರಲ್ಲಿ ನಮ್ಮ ಅನಿಸಿಕೆ ಏನಂದ್ರೆ, 60 ವರ್ಷದಲ್ಲಿ ದೇಶವನ್ನು ಲೂಟಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಿರುವಾಗ, ಅವರು 60 ವರ್ಷದಲ್ಲಿ ಅವರ ಗ್ಯಾಸ್ ಸಿಲಿಂಡರ್ ಬೆಲೆ 425 ರೂಪಾಯಿ ತನಕ ಲಾಸ್ಟ್ ಮೂಮೆಂಟ್ ಇತ್ತು. 60 ವರ್ಷದಲ್ಲಿ ಏನು ಮಾಡಿದಾರೆ ಅಂತ ಹೇಳೋಕ್ಕಿಂತ ಮುಂಚೆ ಇವರು ಈಗ 4 ವರ್ಷದಲ್ಲಿ 800 ಚಿಲ್ಲರ್ ಮಾಡಿ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿ 60 ವರ್ಷದಿಂದ ದೇಶ ಲೂಟಿ ಮಾಡಿದಾರೆ ಅನ್ನುವಂತ ಇವರು 60 ವರ್ಷದಲ್ಲಿ ಅವರ ಗ್ಯಾಸ್ ಸಿಲಿಂಡರ್ ಬೆಲೆ ಇದ್ದದ್ದು ಲಾಸ್ಟ್ ಮೂಮೆಂಟ್ ಆಗುವಾಗ 425. ಈಗ BJP ಸರ್ಕಾರ ಬಂದ ನಂತರ 4 ವರ್ಷದಲ್ಲಿ ಅದಕ್ಕಿಂತ ಡಬಲ್ ಆಗಿದೆ. ಹಾಗಾದ್ರೆ ಈ 60 ವರ್ಷದ ಇವರು ದೇಶ ಲೂಟಿ ಮಾಡಿದಾರೆ ಅಂತ ಹೇಳ್ಕೊಂಡು BJP ಅವರು ಯಾವ ಮುಖ ಹೊತ್ಕೊಂಡು ಹೇಳ್ತಾರೆ? ಹೌದು ಸರ್, ಖಂಡಿತ. ಇವಾಗ ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ, ತೈಲ ಬೆಲೆ ಇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದೇ ತೈಲ ಬೆಲೆ ಅಂದ್ರೆ ಅದು ಗ್ಯಾಸ್ ಕೂಡ ಅದರಲ್ಲಿ ಬರ್ತದಲ್ಲ. ಓಕೆ, ಇವಾಗ ಸದ್ಯಕ್ಕೆ ಪೆಟ್ರೋಲ್ ಮತ್ತೆ ಡೀಸೆಲ್ ಇಳಿಕೆಯಲ್ಲಿ ಕಡಿಮೆ ಆಗಿದೆ. ಸೊ ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಕಡಿಮೆ ಆಗೋದಕ್ಕಿಂತ ಹೇಳುವುದಂತ ಇವರು 10-20 ರೂಪಾಯಿ ತನಕ ಏರಿಸೋದು, 1-2 ರೂಪಾಯಿ ಕಡಿಮೆ ಮಾಡೋದು, ಜನರಿಗೆ 1-2 ರೂಪಾಯಿ ಕಡಿಮೆ ಮಾಡೋದನ್ನು ದೊಡ್ಡದು ಮಾಡಿ ಹೈಲೈಟ್ ಮಾಡೋದು, 10-18 ರೂಪಾಯಿ ಹೊರೆಯಾದದ್ದು ಇದನ್ನು ತೋರಿಸುವುದಿಲ್ಲ. ಹಾಗಾಗಿ ಜನಸಾಮಾನ್ಯರಿಗೆ ನೋಡಿ, ಡೀಸೆಲ್ ಅನ್ನುವುದು ಎಲ್ಲಾ ಜನಸಾಮಾನ್ಯರಿಗೆ ಅಗತ್ಯವಾದ ವಸ್ತು. ಈ ಎಲ್ಲಾ ಸರಕು ಸಾಗಾಣಿಕೆ ಎಲ್ಲ ಆಗುವುದು ಡೀಸೆಲ್ ಅಲ್ಲಿ. ಆದುದರಿಂದ ಜನಸಾಮಾನ್ಯರು ಇದನ್ನು ಈ ಡೀಸೆಲ್ ನಲ್ಲಿ ನೋಡಿ, ಲಾರಿ ಅದಕ್ಕೆ ಅವರದ್ದೆಲ್ಲ ಡೀಸೆಲ್ಗೆ ರೇಟ್ ಜಾಸ್ತಿ ಆಗುವಾಗ ಅದರಲ್ಲಿ ಬರುವಂತಹ ಸರಕಿಗೆ ಎಲ್ಲ ದಿನದ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಇವರು ಹೇಳ್ತಿದ್ರು 60 ವರ್ಷದಿಂದ ಅವರು ದೇಶ ದೋಚಿದ್ದಾರೆ ಅಂತ ಬೊಬ್ಬೆ ಹೊಡಿತಿದ್ರು. ಮತ್ತೆ ಇವರು ಈಗ 4-5 ವರ್ಷದಿಂದ ಏನು ಜನರನ್ನು ದೋಚಿದ್ದಾರಾ? ಹೌದು ಹೌದು ಸರ್. ಓಕೆ, ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ ಧನ್ಯವಾದ. ಅವ್ರು ಕೇಳ್ತಾ ಇರುವಂತದ್ದು ಒಂದೇ ಪ್ರಶ್ನೆ, ತೈಲ ಬೆಲೆ ಅಂದ್ರೆ ಇಂಧನ ಬೆಲೆ ಕೂಡ, ಅದರಲ್ಲಿ ಗ್ಯಾಸ್ ಬೆಲೆ ಕೂಡ ಬಂದಿರುತ್ತೆ. 60 ವರ್ಷ ಸರ್ಕಾರ ನಡೆಸಿದ UPA ಸರ್ಕಾರ ಸಂದರ್ಭದಲ್ಲಿ 425 ರೂಪಾಯಿ ಗ್ಯಾಸ್ ಬೆಲೆ ಮಾಡಿತ್ತು. ಆದ್ರೆ 4 ವರ್ಷದಲ್ಲಿ ಇದೀಗ
ಬಿಜೆಪಿ ಅವರು 800 ರೂಪಾಯಿಗೆ ತಂದು ನಿಲ್ಲಿಸಿದ್ದಾರೆ. ಹಾಗಿದ್ರೆ ಇದು ಯಾವ ತರ ಲೂಟಿ ಅಂತ ಅವರು ಕೇಳ್ತಾ ಇರುವಂತದ್ದು. ಸರಿ, ಬಹುಶಃ ಇದು ಮೂರು ಕೂಡ ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಮೂರು ಕೂಡ ಕಚ್ಚಾ ತೈಲದ ಬೆಲೆ ಮೇಲೆ ಅನ್ವಯ ಆಗುವುದು ಅಂದ್ಕೊಂಡು ನಾವು ತಿಳ್ಕೊಂಡ ವಿಚಾರ. ಬಹುಶಃ UPA ಸರ್ಕಾರ ಇದ್ದಾಗ ಆ ಕಚ್ಚಾ ತೈಲ ಬೆಲೆ $140 ಪರ್ ಬ್ಯಾರಲ್ ಇತ್ತು. ಆವಾಗ ಒಂದು ವೇಳೆ ಮನಮೋಹನ್ ಸಿಂಗ್ ಮತ್ತು ನಮ್ಮ ವಿತ್ತ ಸಚಿವರಿಗೆ 64 ರೂಪಾಯಿಯ ಒಳಗೆ ಫ್ಯೂಯಲ್ ಕೊಡಲಿಕ್ಕೆ ಸಾಧ್ಯ ಆದದ್ದಿದ್ರೆ ಇವತ್ತು ಈಗ $50 ಏರ್ತಾ ಬಂದು ಇವತ್ತು $85 ಬಂದಿದೆ ಕಚ್ಚಾ ತೈಲ ಬೆಲೆ. ಇವತ್ತು ಅವರು ಅದನ್ನು ರೈಸ್ ಮಾಡಿ 90ವರೆಗೆ ತಗೊಂಡು ಹೋಗೋದಿದ್ರೆ ಇದು ಯಾವ ರೀತಿಯ ಆಡಳಿತ, ಯಾವ ರೀತಿಯ ಆರ್ಥಿಕ ನೀತಿ ಈಗ ಇವರು ಹೊಂದ್ಕೊಂಡಿದ್ದಾರೆ? ನಮ್ಮ ಮೋದಿಯವರು ಮತ್ತು ನಮ್ಮ ವಿತ್ತ ಸಚಿವರು ಯಾವ ರೀತಿಯ ಒಂದು ಆರ್ಥಿಕತೆಯನ್ನು ಹೊಂದ್ಕೊಂಡಿದ್ದಾರೆ, ನಮ್ಮ ದೇಶವನ್ನು ಎತ್ತ ಅವರು ಸಾಗಿಸ್ತಾ ಇದ್ದಾರೆ? ಬಹುಶಃ ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇದರ ಸಂಪೂರ್ಣ ಹೊರೆ ಜನರ ಮೇಲೆ ಬಿದ್ದಿದೆ. ಈ ಗ್ಯಾಸ್ನ ಬಗ್ಗೆ ಈಗ ಒಂದು ಕಡೆಯಲ್ಲಿ ಉಜಾಲ ಅಂತ ಹೇಳಿ ಹೊಗೆ ಬರಬಾರ್ದು ಅಂತ ಹೇಳಿದ್ರು, ಜನ ಒಪ್ಕೊಂಡ್ರು, ಅದಕ್ಕೆ ಸ್ವಿಚ್ ಆಗ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಒಂದು ವೇಳೆ ಗ್ಯಾಸ್ನ ಬೆಲೆ ಹತ್ರ 900ಗೆ ತಲುಪಿದೆ, ಅವ್ರು ಹೇಗೆ ಭರಿಸ್ಕೊಳ್ಬೇಕು ಇದನ್ನು? ಒಂದು ಕಡೆಯಲ್ಲಿ ಈ GST ಮತ್ತು ನೋಟ್ ಬ್ಯಾನ್ ಮಾಡಿಕೊಂಡು ಅವರ ಸಂಪಾದನೆ ಕಡಿಮೆ ಆಗಿದೆ. ಸಣ್ಣ ಉದ್ದಿಮೆದಾರರು ಸಣ್ಣ ಚಟುವಟಿಕೆ ಮಾಡ್ತಾ ಇರುವ ಕುಟುಂಬಗಳಿಗೆ ಅದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅವರು ಆರ್ಥಿಕವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಈ ರೀತಿ ಬೆಲೆ ಏರಿಕೆ ಈ ವಸ್ತುಗಳಲ್ಲಾದ್ರೆ ಅವ್ರು ಹೇಗೆ ಅವರ ಜೀವನ ಮಾಡಬೇಕು? ಬಹುಶಃ ಇದು ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ಸರ್, ನೀವೊಬ್ಬರು ಯಾವ ಪಕ್ಷವನ್ನ ಬಿಡಿ ಸರ್, ಕಾಂಗ್ರೆಸ್ ಬಿಜೆಪಿ ಅನ್ನೋದನ್ನ ಬಿಟ್ಟು ಹಾಕಿ ಒಂದು ಪಕ್ಷಾತೀತವಾಗಿ ಹೇಳೋದಾದ್ರೆ ಇದು ಈ ಒಂದು ಬೆಲೆ ಏರಿಕೆ ಬೆಲೆಯನ್ನ ಇಳಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು? ಇದು ಏನು ಗೊತ್ತಾ ಮೇಡಮ್, ಇವಾಗ ನಮ್ಮ ನಾಗರಿಕರು ಇದರಲ್ಲಿ ಸ್ವಲ್ಪ ಎದ್ದೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗ ಯಾರು ಕರೆ ಬಂದವರು ಹೇಳಿದ್ಕೊಂಡು ನಾನು ಪಕ್ಷಾತೀತವಾಗಿ ನಾನು ಪಕ್ಷದಲ್ಲಿಲ್ಲ, ಆದರೂ ಕೂಡ ಇವಾಗ 2.5 ರೂಪಾಯಿಯನ್ನು ಕಡಿಮೆ ಮಾಡಿದೆ ಅಂತ ಹೇಳ್ತಾರೆ. ಕಡಿಮೆ ಮಾಡೋದು ಹೇಗೆ? 10 ಪೈಸೆ, 2 ಪೈಸೆ, 3 ಪೈಸೆ ಜಾಸ್ತಿ ಮಾಡಿ 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 ಇದನ್ನು 2.5 ರೂಪಾಯಿಗೆ ಇಳಿಸಿದಂಥದ್ದು. ಇಲ್ಲಿಯ ಜನರಿಗೆ ಪೈಸೆ ಲೆಕ್ಕಕ್ಕೆ ಬರೋದಿಲ್ಲ. ಈಗ ರೂಪಾಯಿ ಲೆಕ್ಕಕ್ಕೂ ಬರೋದಿಲ್ಲ ನನ್ನ ಲೆಕ್ಕ ಪ್ರಕಾರ. ಆದರೂ ಕೂಡ ಈ ನಮ್ಮ ಈಗಿನ ಕೇಂದ್ರ ಸರ್ಕಾರದಲ್ಲಿ ಏನಂತ ಹೇಳಿದರೆ ಇದು ಒನ್ ಮ್ಯಾನ್ ಶೋ ಆಗಿದೆ. ಈಗ ವಿತ್ತ ಸಚಿವರಾಗಲಿ ಯಾರೇ ಆಗಲಿ ಅವರಿಗೆ ಬೆಲೆ ಇಲ್ಲ. ಒನ್ ಮ್ಯಾನ್ ಶೋ, ಒಬ್ಬರು ಹೇಳಿದರೆ ಮುಗೀತು. ಹಾಗಾಗಿ ಇಲ್ಲಿ ಇದಾಗಿದೆ. ವಿರೋಧ ಪಕ್ಷದವರು ಇಲ್ಲಿ ಕರೆಕ್ಟಾಗಿ ಇರ್ತಿದ್ರೆ ಈ ಪರಿಸ್ಥಿತಿ ನಮ್ಮ ಜನಸಾಮಾನ್ಯರಿಗೆ ಬರುವುದಿಲ್ಲ. ಹೌದು, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ 10 ಜನ ಈಗ ಯಾರು ಮಾತಾಡೋದಿಲ್ಲ. ಯಾಕಂತ ಹೇಳಿದ್ರೆ ಮಾತಾಡದೆ ಬಿಸಾಡ್ತಾರೆ, ಜನ ಇದೆ. ಈಗ ಯಾವ ಇಲಾಖೆ ಕೊಡಲಿಕ್ಕೆ ಜನ ಇದ್ದಾರೆ ಬರ್ತಾರೆ. ಅವಾಗ ಏನು ಮಾಡಲಿಕ್ಕೆ ಯಾರು? ಈಗ ನೋಡಿ, ಈಗ ಕೇಂದ್ರ ಸರ್ಕಾರದಿಂದ ಮಂತ್ರಿಗಳು ಯಾವ ಉಚ್ಚಕಾರ ಪತ್ರಿಕೆಯಲ್ಲಿ ಬರ್ತದೆ ನೋಡಿ, ಮೋದಿಯವರನ್ನು ಬಿಟ್ಟರೆ ಬೇರೆ ಯಾರದು ಬರೋದಿಲ್ಲ. ಈಗ ನಮಗೆ ನನ್ನ ತಿಳಿದ ಮಟ್ಟಿಗೆ ಕೆಲವರು ಈ ಪಕ್ಷಾತೀತವಾಗಿ ನನಗೆ ಹೇಳ್ತಾರೆ, ಸರ್ ಈ ಸರಿ ವ್ಯಾಪಾರ ಇಲ್ಲ, ನನಗೆ 3 ತಿಂಗಳಲ್ಲಿ 3-4 ಕೋಟಿ ಆಗುವಲ್ಲಿ ವ್ಯಾಪಾರ 2 ಕೋಟಿ ಆಗಿದೆ. ಆವಾಗ 3 ಕೋಟಿ ನನಗೆ ವ್ಯಾಪಾರ ಕಡಿಮೆ ಆಗಿದೆ ಅಂದರೆ ಅವರಿಗೆ ಎಲ್ಲರಿಗೆ ಹೊಟ್ಟೆ ನೋವಿದೆ, ಹೇಳಲಿಕ್ಕೆ ಬರುವುದಿಲ್ಲ. ಹೌದು, ಯಾವ ತರ ಹೋಗ್ತಾ ಇದು ಡೈರೆಕ್ಟ್ ಆಗಿ ಹೋಗ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಹಣ ಯಾವ ತರ ಹೋಗ್ತಾ ಇದೆ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ. ಕರೆಕ್ಟ್. ಹಾಗಾಗಿ ನಮ್ಮ ಜನಸಾಮಾನ್ಯರು ಇನ್ನಾಗಲೂ ಎಚ್ಚೆತ್ತುಕೊಳ್ಬೇಕು. ಸ್ಟ್ರಾಂಗ್ ಆಗಿ ವಿರೋಧ ಪಕ್ಷ ಸ್ಟ್ರಾಂಗ್ ಬೇಕು. ಸ್ಟ್ರಾಂಗ್ ಇಲ್ಲದಿದ್ದರೆ ಆಗೋದಿಲ್ಲ. ಈಗ 2 ರೂಪಾಯಿ ಇನ್ನೀಗ ನಾಳೆ ಈಗ ಪೈಸೆ ಜಾಸ್ತಿ ಆಗ್ತದೆ ಗೊತ್ತಿಲ್ಲ. ಈಗ ದಿನನಿತ್ಯದ ಏರಿಕೆ, ಈಗ ನಾಳೆ ಮಟ್ಟದಲ್ಲಿ ಉಂಟಾಗುವ ಏರಿಳಿತದಿಂದಾಗಿ ಈ ರೀತಿ ಅಲ್ಲ, ಏರಿಳಿತ ಯಾಕೆ ಯಾರು ಮಾಡಿದ್ದಾರೆ ಮೇಡಮ್? ಈಗ ನಮಗೆ ಬೇಕಾಗುದು ಜನಸಾಮಾನ್ಯರಿಗೆ ಬೇಕಾದಂತೂ ಜನರು ಬದುಕಿ ಉಳಿಬೇಕಂತ ಪ್ರಶ್ನೆ ಇರುವುದು ಇಲ್ಲಿ. ಹೌದು, ಈಗ ಪೆಟ್ರೋಲು ಡೀಸೆಲ್ ಏನು ಇನ್ನಿತರ ಜಾಸ್ತಿ ಆದರೆ ಎಲ್ಲ ಸರ್ವಸಾಮಾನ್ಯರಿಗೆ ದಿನನಿತ್ಯದ ಒಂದು ವಸ್ತುವಿಗೆ ಜಾಸ್ತಿ ಆಗ್ತದೆ. ಪ್ರತಿ ಹೋಟೆಲ್ ಕೂಡ ಹೋದಾಗಲೂ ಕೂಡ ಜಾಸ್ತಿ ಆಗ್ತದೆ. ಆವಾಗ ನಾವು ಜನರು ಈಗ ಒಂದು ಕಡೆಯಿಂದ ಈಗ ನಮ್ಮ ಇಲ್ಲಿ ಉಡುಪಿಯಲ್ಲಿ ಎಲ್ಲ ಹೊರದೇಶದಿಂದ ಬಂದ ದುಡಿಯೋರು, ಇಲ್ಲಿ ಅವರಿಗೆ ಕೆಲಸ ಇಲ್ಲ. ಕೆಲಸ ಮಾಡಿದರೆ ಅವರಿಗೆ ಬೇಕಾಗುವಂಥ ವ್ಯವಸ್ಥೆ ಇಲ್ಲ. ಹಾಗಿರುವಾಗ ಏನು ಮಾಡಬೇಕು? ಹೌದು ಮೇಡಮ್, ಹೇಳಿ ಮೇಡಮ್. ಈ ಏರಿಳಿತದ ವ್ಯತ್ಯಾಸದಿಂದ ಆಗುತ್ತೆ ಅಂದರೆ ಏರಿಳಿತದ ವ್ಯತ್ಯಾಸವನ್ನು ನಿಯಂತ್ರಣ ಮಾಡಲಿಕ್ಕೆ ಇರೋದು ಸರ್ಕಾರ. ಬಹುಶಃ ಆ ತೊಂದರೆಗಳು ಜನಸಾಮಾನ್ಯರ ಮೇಲೆ ಹೊರ ಬೀರಬಾರ್ದು
ಅದರ ಪರಿಣಾಮ ಜನರಿಗೆ ದೊಡ್ಡ ಮಟ್ಟದಲ್ಲಿ ಆಗಬಾರ್ದು, ಆ ನಿಯಂತ್ರಣ ಮಾಡಲಿಕ್ಕೆ ಇರುವಂಥದ್ದೇ ಆರ್ಥಿಕ ವ್ಯವಸ್ಥೆ ನಮ್ದು. ಬಹುಶಃ ಅದು ಸರ್ಕಾರದ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ. ಅದನ್ನು ಅವರು ನಿಭಾಯಿಸುವಲ್ಲಿ ಬಹುಶಃ ಒಂದು ರೀತಿಯಲ್ಲಿ ಸೋತಿದ್ದಾರೆ ಅಂತ ಹೇಳ್ಬೋದು. ಈಗ ನಿತ್ಯಾನಂದನ್ ಅವರು ಮಾತಾಡುವಾಗ ಹೇಳಿದ್ರು ವಿರೋಧ ಪಕ್ಷ, ಪ್ರಾಯಶಃ ಈ ವಿರೋಧ ಪಕ್ಷ ಈ ದಿನಗಳಲ್ಲಿ ರಾಫೇಲ್ ಯುದ್ಧ ವಿಮಾನದ ಬಗ್ಗೆ ತುಂಬಾ ಶಬ್ದ ಮಾಡ್ತಾ ಇದೆ, ಅವ್ರು ತುಂಬಾ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಜನರಿಗೆ ಅವೇರ್ನೆಸ್ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅದರ ಜೊತೆ ಜನರು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ. ಬೇಕಾದಷ್ಟು ಮಾಧ್ಯಮಗಳಿದೆ, ಬೇಕಾದಷ್ಟು ಮಾಧ್ಯಮಗಳ ಮೂಲಕ ಸರಿಯಾದ ವಿಚಾರಗಳು, ತಪ್ಪು ಸಂದೇಶಗಳು ಹೋಗುತ್ತೆ, ಸರಿಯಾದ ವಿಚಾರಗಳು ಹೋಗುತ್ತೆ. ಆದರೆ ಈಗ ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಆ ಮೊಬೈಲಲ್ಲಿ ಬಹುಶಃ ನಾವು ಹುಡುಕಿದ್ರೆ, ಗೂಗಲ್ಗೆ ಹಾಕಿಲ್ಲ ಹುಡುಕಿದ್ರೆ ಬೇಕಾದಷ್ಟು ಸತ್ಯಾಂಶಗಳು ನಮಗೆ ಸಿಗುತ್ತೆ. ಅದನ್ನು ನಾವು ತಿಳ್ಕೊಂಡು ಅದರ ಬಗ್ಗೆ ಚಿಂತನೆ ಮಾಡುವಂಥ ಪ್ರತಿಯೊಬ್ಬರು ಕೂಡ ಎಚ್ಚೆತ್ತುಕೊಳ್ಳುವಂಥ ನಾಗರಿಕರು ಎಚ್ಚೆತ್ತುಕೊಂಡು ಇದರ ಬಗ್ಗೆ ಧ್ವನಿ ಎಬ್ಬಿಸುವಂಥ ಕೆಲಸ ಕೂಡ ಇನ್ನೊಂದು ಕಡೆ ಆಗಬೇಕಾಗಿದೆ. ಈಗ ಅವ್ರು ಹೇಳಿದ ವಿಚಾರಕ್ಕೆ ನಾನು ಕೂಡ ಸಹಮತ ಎಬ್ಬಿಸ್ತೇನೆ. ಪಕ್ಷಗಳ ಜೊತೆ ಜನಸಾಮಾನ್ಯರು ಕೂಡ ಎದ್ದೇಳುವಂಥ ಪರಿಸ್ಥಿತಿ ಆಗಲೇಬೇಕು. ಮೇಡಮ್, ಈ ಹಿಂದೆ ಕೂಡ ಒಂದು ತೈಲ ಬೆಲೆ ಏರ್ತಾ ಇರುವಂಥದ್ದು, ಇಳಿಕೆ ಆಗಿರುವ ಪ್ರಸಂಗ ಸಾಕಷ್ಟು ನಾವು ಕಂಡುಕೊಳ್ತಾ ಬರ್ತಾ ಇದ್ದೀವಿ. ಆದರೆ ಮೊನ್ನೆ ನಾವು ಇದೇ ಡಿಬೇಟ್ ಸಂದರ್ಭದಲ್ಲಿ ಕಾಲರ್ ಒಬ್ರು ಕೂಡ ಹೇಳಿದ್ರು, ಇದು ಬಿಜೆಪಿ UPA ಸರ್ಕಾರ ಮಾಡಿದಂತಹ ಒಂದು ಎಡವಟ್ಟಿನಿಂದಾಗಿ ಅವರು ಮಾಡ್ಕೊಂಡಿದ್ದ ಸಾಲದ ಕೂಪವನ್ನ ತೀರಿಸಲಿಕ್ಕೋಸ್ಕರ ಈ ರೀತಿಯೆಲ್ಲ ಮಾಡ್ತಾ ಇರುವಂತದ್ದು ಅಂತ ಹೇಳಿದ್ರು. ಅದರ ಬಗ್ಗೆ ನಾನು ಏನು ಹೇಳಬೇಕೋ ಗೊತ್ತಿಲ್ಲ, ಅವರಿಗೆ ಎಲ್ಲಿಂದ ಅಂಕಿಅಂಶಗಳು ಸಿಕ್ಕಿತ್ತೋ ಗೊತ್ತಿಲ್ಲ. ಎಲ್ಲೂ ಕೂಡ ಮಾಧ್ಯಮದಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಸ್ವಾಭಾವಿಕ, ಒಂದು ಸರ್ಕಾರ ಈಗ ನಡೆಸ್ತಾ ಇರುವಾಗ ಆ ಸಂದರ್ಭದಲ್ಲಿ ಏನಾದರೂ ಬಾಕಿಗಳಿದ್ರೆ ಮುಂದಿನ ಸರ್ಕಾರ ಕೊಡುವಂಥದ್ದು ಸ್ವಾಭಾವಿಕ. ಅದಕ್ಕಿಂತ ಹಿಂದೆ ನಡೆದಂಥ NDA ಸರ್ಕಾರ ಅಧಿಕಾರ ಮಾಡ್ಕೊಂಡು ಹೋದ್ಮೇಲೆ ಅದರಲ್ಲಿ ಏನು ಬಾಕಿ ಇತ್ತು ಅದನ್ನು UPA ಸರ್ಕಾರ ಭರಿಸಿದೆ. UPA ಸರ್ಕಾರದಲ್ಲಿ ಏನಾದರೂ ಬಾಕಿ ಇದ್ರೆ ಈಗ BJP ಸರ್ಕಾರ NDA ಸರ್ಕಾರ ಭರಿಸಬೇಕು. ಅದೊಂದು ಸ್ವಾಭಾವಿಕ ಪ್ರಕ್ರಿಯೆ. ಬಹುಶಃ ಅದರಲ್ಲಿ ನಾವು ಭರಿಸಿದೆವು ಅವರು ಭರಿಸಿದೆವು ಅಂತ ಪ್ರಶ್ನೆ ಬರೋದೇ ಇಲ್ಲ, ಉದ್ಭವಿಸೋದೇ ಇಲ್ಲ. ಅದು ಬಹುಶಃ ಒಂದು ತೀರಾ ಸಣ್ಣತನದ ಒಂದು ಮಾತು ಅಂತ ನಾನು ಭಾವಿಸ್ತೇನೆ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ತೈಲ ಬೆಲೆ ಇಳಿಕೆ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಬ್ರೇಕ್ ನಂತರ ತೈಲ ಬೆಲೆ ಇಳಿಕೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ನನ್ನ ಹೆಸರು ಪ್ರಕಾಶ್ ಕಿಣಿ ಅಂತ, ಪಾಂಡೇಶ್ವರದಿಂದ ಕರೆ ಮಾಡ್ತಾ ಇದ್ದೆ, ಮಂಗಳೂರು ಪಾಂಡೇಶ್ವರ. ಓಕೆ ಸರ್, ಇವತ್ತು ಒಂದು ತೈಲ ಬೆಲೆ ಇಳಿಕೆ ಆಗಿದೆ ಮೊನ್ನೆಯಿಂದ, ನಿಮ್ಮ ಅಭಿಪ್ರಾಯ ಏನು ಸರ್ ಇದರ ಬಗ್ಗೆ? ನಮ್ಮ ಅಭಿಪ್ರಾಯಕ್ಕಿಂತ ಹೆಚ್ಚಾಗಿ ಅಲ್ಲಿ ಕೂತಿದ್ದಾರಲ್ಲ ಪ್ಯಾನಲ್ ಶೋಗೆ ಪನ್ನೇಲಿಯೋ ಅಂತ, ರೈಟ್ ನಾವು ಅವ್ರು ಏನ್ ಹೇಳಿದ್ರು ಅಂದ್ರೆ ಗ್ಯಾಸ್ ಬೆಲೆ 900 ರೂಪಾಯಿ ಆಗಿದೆ ಅಂತ. ಈಗ ಜಸ್ಟ್ ನಾವು ಹೇಳಿ ಸರ್. ಅದಕ್ಕೆ 300 ರೂಪಾಯಿ ಚಿಲ್ಲರೆ ಸಬ್ಸಿಡಿ ಬರ್ತದಂತ ಮಾತ್ರ ಹೇಳಲಿಲ್ಲ ಅವರು. ಅದ್ಯಾಕೆ ಬಿಟ್ರು? ಸಬ್ಸಿಡಿ ಬರುದಿಲ್ವಾ, ಅಕೌಂಟಿಗೆ ಬೀಳುದಿಲ್ವಾ? ಹೇಳಿ, ಮಾತಾಡಿ ಮೇಡಮ್, ಮಾತಾಡಿ ಮೇಡಮ್. ಈಗ ಸಬ್ಸಿಡಿ ಬಹುಶಃ UPA ಸರ್ಕಾರ ಇದ್ದಾಗ ಕೂಡ ನಿಮ್ಮ ಸರ್ಕಾರಿ ಅಧಿಕಾರಕ್ಕೆ ಬರುವಕ್ಕಿಂತ ನೀವು ಮಾತಾಡಿದಕ್ಕೆ ನಾನು ಉತ್ತರ ಕೊಡ್ಲೇಬೇಕಲ್ವಾ? ಒಂದ್ ನಿಮಿಷ ಸರ್, ಅವ್ರು ಮಾತಾಡ್ಕೊಳ್ಳಿ, ಅದಕ್ಕೆ ಆನ್ಸರ್ ಮಾಡಿ ಸರ್. ನಾವು ಒಂದ್ ನಿಮಿಷ ಸರ್. ಸರಿ, ಆದದ್ದು ಹೌದಲ್ವಾ? ಅದರಲ್ಲಿ ಸಬ್ಸಿಡಿ 300 ಚಿಲ್ಲರೆ ಸಬ್ಸಿಡಿ ಬರ್ತದಲ್ಲ, ಅದ್ಯಾಕೆ ಹೇಳುದಿಲ್ಲ? ಸಬ್ಸಿಡಿ ಬರುವವರ ಅಕೌಂಟಿಗೆ ಬರುತ್ತೆ. ಈಗ ಸಬ್ಸಿಡಿ ಬಗ್ಗೆ ನಾನು ನಿಮ್ಗೆ ಪ್ರಶ್ನೆ ಕೇಳಬೇಕಾಗಿದೆ. ಎಷ್ಟೋ ಜನರಿಗೆ ಸಬ್ಸಿಡಿಗಳು ಎಲ್ಲಿ ಹೋಗ್ತದಂತಲೇ ಗೊತ್ತಿಲ್ಲ, ಪಾಪ ಅವರ ಖಾತೆ ಬೀಳ್ತಾ ಇಲ್ಲ. ಸಬ್ಸಿಡಿ ಬ್ಯಾಂಕ್ ಅಕೌಂಟಿಗೆ ಬಂದು ಬೀಳ್ತದೆ. 300 ಒಂದು ತಿಂಗಳಲ್ಲಿ 300 ಬಂದ್ರೆ ಇನ್ನೊಂದು ತಿಂಗಳಲ್ಲಿ 200 ಇದೆ, ಇನ್ನೊಂದು ತಿಂಗಳಲ್ಲಿ 100 ಚಿಲ್ಲರೆ ಇದೆ. ನೀವು ಬ್ಯಾಂಕ್ ಪುಸ್ತಕ ವೆರಿಫೈ ಮಾಡಿ, ನಾನು ಅದರ ಪ್ರೂಫ್ ತಂದು ಒಂದು ಪ್ರತಿಭಟನೆಯಲ್ಲಿ ಮಾತಾಡಿದ್ದೆ. ಕರೆಕ್ಟ್. ಈಗ ನೀವು ಹೇಳುವ ರೀತಿಯಲ್ಲಿ ನಾವು ಕೂಡ ಒಟ್ಟಾರೆ ಗ್ಯಾಸ್ನ ಸಿಲಿಂಡರ್ನ ಬೆಲೆಯನ್ನೇ ಆ ಟೈಮಲ್ಲಿ 425 ಇತ್ತು. ಇವತ್ತು ಆ ಗ್ಯಾಸ್ ಅಕೌಂಟಿಗೆ ಆ ಟೈಮಲ್ಲಿ ಬರ್ತಿರ್ಲಿಲ್ಲ. ಆದ್ರೂ ಏನಾಯ್ತು? ಓಕೆ, ನಿಮ್ಮ ಲೆಕ್ಕಾಚಾರದಲ್ಲಿ ಹೋಗುವ 900 ರಿಂದ 300 ರೂಪಾಯಿ ಇಳಿಕೆ ಆದ್ರೆ ಎಷ್ಟಾಯ್ತು? ಎಷ್ಟು? 600 ಆಯ್ತು. 400 ರಿಂದ 650ಕ್ಕೆ ಹೋಗಿದೆ. ಅದು ಎಷ್ಟು ಸಿಲಿಂಡರ್ ಸಿಗುತ್ತೆ? ಎಲ್ರಿಗೂ ಬೇಕಾದಷ್ಟು ಸಿಲಿಂಡರ್ ಸಿಗುತ್ತಾ?
10 ಸಿಲಿಂಡರ್ ಆಗುವಾಗ ಸ್ಟಾಪ್ ಆಗುತ್ತೆ. 12 ಮಾಡಿದ್ದು ರಾಹುಲ್ ಗಾಂಧಿ ಅವರೇ, ಅಷ್ಟು ಸಫಿಶಿಯಂಟ್ ಒಂದು ಮನೆಗೆ. ಮೇಡಮ್ ಅವ್ರು ಹೇಳ್ತಾರೆ 9 ಇದ್ದದನ್ನ 6 ಮಾಡಿದ್ದು ರಾಹುಲ್ ಗಾಂಧಿ ಇರುವಂತ ಸರ್ಕಾರ. 12 ಸಿಗುತ್ತೆ, 12 ಮಾಡಿದ್ರು. ಸರಿ ಸರಿ, 12 ಒಂದು ಸಾಧಾರಣ ಫ್ಯಾಮಿಲಿಗೆ ಸಫಿಶಿಯಂಟ್ ಸಾಕು, ತಿಂಗಳಿಗೆ ಒಂದು. ಸರಿ, ಆದ್ರೆ ಗ್ಯಾಸ್ ಬೆಲೆ ಹೆಚ್ಚಾಗಿದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಇಲ್ಲ, ಖಂಡಿತ ಇಲ್ಲ. ಕಡಿಮೆ ಆಗಿದೆ. ಹೆಚ್ಚು ಬೆಲೆ ಇತ್ತು 2013 ಅಲ್ಲಿ, 13 and 14 ಅಲ್ಲಿ ಇತ್ತು. ಎಷ್ಟು ಬೆಲೆ ಇತ್ತು ಅನ್ನ? 400, 350, 400, 425 ಮೇಲೆ ಹೋಗಿಲ್ಲ. ಇಲ್ಲ ಹೋಗಿದೆ. ನನ್ನ ಹತ್ರ ಬಿಲ್ ಇದೆ, ನಾನು ತೋರಿಸ್ತೇನೆ. ಓಕೆ ಸರ್, ಸ್ಪಂದನಾ ವಾಹಿನಿ ಜೊತೆ ಮಾತಾಡಿದಕ್ಕೆ ಧನ್ಯವಾದ. ಅವರು ಹೇಳ್ತಾ ಇರುವಂತದ್ದು 2013-14ರಲ್ಲಿ ತೈಲ ಬೆಲೆ ಏರಿಕೆಯಾಗಿತ್ತು ಅಂತ ಸರ್, ನಿಮ್ಮ ಪ್ರಕಾರ? 2013 ಅಂತ ಹೇಳಿದ್ರೆ ತೈಲ ಬೆಲೆ ಆದರೂ ಕೂಡ ಕೆಲವು ನಾನಾ ರೀತಿಯ ಒಂದು ಅದು ಇರ್ಬೋದು. ಇವಾಗಿನ ನಾವು ಪ್ರಶ್ನೆ ಹೇಳೋದು, ಈಗ 2013ರಲ್ಲಿ ಆದರೂ ಕೂಡ ಇವಾಗ ಬೇಕಾಗುವಂಥ ಈಗ ಏನು ಟ್ಯಾಕ್ಸಿಯನ್ನು ಕಡಿಮೆ ಮಾಡಲಿಕ್ಕೆ ಅವಕಾಶಗಳು ಇವೆ. ಇಬ್ಬರಿಗೂ ಕೂಡ, ರಾಜ್ಯ ಸರ್ಕಾರವಿವೆ, ಕೇಂದ್ರ ಸರ್ಕಾರ ಕೂಡ ಇವೆ. ಅದನ್ನು ಜನರ ಮೇಲೆ ಹೊರ ಹಾಕಬಾರ್ದು. ಅಂದ್ರೆ ಜನರು ಪಕ್ಷಗಳ ಕಚ್ಚಾಟದಲ್ಲಿ ಈಗ ಸಮಸ್ಯೆ ಏನಂತ ಹೇಳಿದ್ರೆ, ಈಗ ಇವರು 2 ಕಡಿಮೆ ಆದ್ರೆ ಈಗ ಅವರು ಏನೋ ಒಂದು ಮಾಡಿ 2 ಕಡಿಮೆ ಮಾಡಿದ್ರು. ಈಗ ಯಾವಾಗ ರೇಟ್ ಜಾಸ್ತಿ ಆಗ್ತದೆ ಕಡಿಮೆ ಆಗ್ತದೆ ಯಾರಿಗೂ ಗೊತ್ತಿಲ್ಲ. ಒಮ್ಮೆಲೆ ಒಂದು 10-20 ರೂಪಾಯಿ ಕಡಿಮೆ ಮಾಡಲಿ, ಸುಮ್ಮನೆ ಕೂತ್ಕೊಳ್ಳಿ, ಆಗ ಮುಗಿತಲ್ವಾ. ಈಗ ಕಡಿಮೆ ಮಾಡಲಿಕ್ಕೆ ಅವಕಾಶ ಬೇರೆ ಬಹಳಷ್ಟಿದೆ. ಈಗ ಉದಾಹರಣೆ ಯಾವುದಕ್ಕೂ ಕೊಡ್ಬೋದು, ಯಾರು ಪಕ್ಷದವರು ಕೊಡ್ಬೋದು. ಅವರ ಏನು ಕ್ರೂಡ್ ಆಯಿಲ್ ಪ್ರಕಾರ ಏನು ಜಾಸ್ತಿ ಆಗ್ಬೋದು, ಏನು ಕಡಿಮೆ ಆಗೋದು, ಅದರ ಬಗ್ಗೆ ನಾವು ಚಿಂತನೆ ಮಾಡಲಿಕ್ಕಿಲ್ಲ. ನಮಗೆ ಜನಸಾಮಾನ್ಯರಿಗೆ ಬೇಕಾಗುವುದೇನು, ಪೆಟ್ರೋಲು ಡೀಸೆಲ್ ದರ ಕಡಿಮೆ ಆಗ್ಬೇಕು ಅಷ್ಟೇ. ಅವರ ಕ್ರೂಡ್ ಆಯಿಲ್ ಇರಲಿ ಏನೇ ಇರಲಿ ಅದು ನಮಗೆ ಅಗತ್ಯ ಇಲ್ಲ. ನಮಗೆ ಬೇಕಾಗುವಂಥದ್ದು ಜನರಿಗೆ ಕಡಿಮೆ ಆಗುವಂಥದ್ದು ರೇಟ್. ಓಕೆ ಮೇಡಮ್, ಈಗ ಒಂದು ಪಕ್ಷವನ್ನ ಬಿಟ್ಟು ನಾವು ಹೇಳೋದಾದ್ರೆ ಕೇವಲ ಇದು ತೈಲ ಬೆಲೆ ಇಳಿಕೆ ಅಂತಲ್ಲ. ಇವಾಗ 2016 ನವೆಂಬರ್ 8ಕ್ಕೆ ನೋಟ್ ಬ್ಯಾನ್ ಆಯ್ತು. ತದನಂತರ ಸಾಕಷ್ಟು ರೀತಿಯಲ್ಲಿ ಜನರಿಗೆ ಒಂದರ ಮೇಲೆ ಒಂದು ಪೆಟ್ಟು ಬೀಳ್ತಾನೆ ಬಂದಿದೆ. ಸೊ ಇದು ಎಲ್ಲಿ ತನಕ ಮುಂದುವರೆದಿದೆ ನಿಮ್ಮ ಪ್ರಕಾರ ಅಂತ? ಬಹುಶಃ ಈ ನೋಟ್ ಬ್ಯಾನ್ ಒಂದು ರೀತಿಯಲ್ಲಿ ಹೇಳೋದಿದ್ರೆ ಜನರ ಒಂದು ರೀತಿಯ ಪ್ರಗತಿಯನ್ನೇ ಕುಂಠಿತ ಮಾಡಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಏನು ಕಲ್ಪನೆ ಇಟ್ಕೊಂಡು ನೋಟ್ ಬ್ಯಾನ್ ಮಾಡಿದ್ರು, ಬಹುಶಃ ಏಕಾಏಕಿ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಒಂದು ರಾತ್ರಿ ಬಂದು 500,000 ನೋಟ್ ಬ್ಯಾನ್ ಅಂತ ಏನು ಘೋಷಣೆ ಮಾಡಿದ್ರು, ಅದರ ನಂತರ ನಡೆದಂಥ ವಿಚಾರಗಳನ್ನು ಗಮನಿಸಿದ್ರೆ ಈ ನೋಟ್ ಬ್ಯಾನ್ ಯಾಕೆ ಮಾಡಿದ್ರು ಎಂಬುದನ್ನು ಬಹುಶಃ ಒಂದು ರೀತಿಯ ಪ್ರಶ್ನಾರ್ಹತೆ ನಮ್ಮಲ್ಲಿ ಮೂಡಿ ಬರ್ತಾ ಇದೆ. ಬಹುಶಃ ಅವರು ಬ್ಯಾನ್ ಮಾಡಿದ ನಂತರ ಈಗ 99% ಹಣ ಹಿಂದೆ ಬಂದಿದೆ. ಹಾಗಾದರೆ ಕಪ್ಪು ಹಣ ಅಥವಾ ಅವರು ಹೇಳುವಂಥ ಏನು ಫೇಕ್ ನೋಟ್ಸು, ಕಪ್ಪು ಹಣ ಎಲ್ಲಿಗೋಯ್ತು, ಯಾಕೆ ಬಂದಿಲ್ಲ, ಏನಾದರೂ ಸಿಕ್ಕಿದಿದ್ರೆ ಅದರ ಮೇಲೆ ಏನಾದರೂ ಕ್ರಮ ತೆಕ್ಕೊಂಡ್ರ, ಯಾರ ಮೇಲೆ ಕ್ರಮ ತೆಕ್ಕೊಂಡ್ರು, ಬಹುಶಃ ಈ ಪ್ರಶ್ನೆಯನ್ನು ನಾವು ಹಾಕಬೇಕಾಗತ್ತೆ ಅವ್ರದ್ದೇ ಉದ್ದೇಶಕ್ಕೆ ಹೋದರೆ. ಇನ್ನೊಂದು ಕಡೆಯಲ್ಲಿ ಬಹುಶಃ ಜನರ ಒಂದು ಅಭಿವೃದ್ಧಿ ಎಷ್ಟು ಕುಂಠಿತ ಆಯಿತು ಅಂತ ಹೇಳಿದರೆ, ಪಾಪ ಈಗ ಅವರಲ್ಲಿದ್ದ ಹಣಗಳನ್ನೆಲ್ಲ ಅಕೌಂಟಿಗೆ ಹಾಕ್ಕೊಂಡು ಪ್ರತಿಯೊಂದಕ್ಕೂ ಕಂಟ್ರೋಲ್. ತದನಂತರ ಇಮಿಡಿಯೇಟ್ ಆಗಿ GST ಅಪ್ಲಿಕೇಬಲ್ ಆದಮೇಲೆ ಬಹುಶಃ ನಾನು ಈಗಾಗಲೇ ನಮ್ಮ ನಿತ್ಯಾನಂದ್ರವ್ರು ಮಾತಾಡುವಾಗ ಹೇಳಿದರು, ಅವರ ವ್ಯಾಪಾರ ವಹಿವಾಟು ಎಲ್ಲ ರೀತಿಯಲ್ಲೂ ಕಡಿಮೆ ಆಗಿದೆ. ಅದನ್ನು ಎಷ್ಟು ಒಪ್ಕೊಳ್ತಾರೋ ಎಲ್ಲೋ ಗೊತ್ತಿಲ್ಲ, ಬಟ್ ಸಣ್ಣ ಏನು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರ ಮೇಲೆ ತುಂಬ ಪ್ರಭಾವ ಬಿದ್ದಿದೆ. ಅವರಿಗೆ ಮೇಲೆ ಇನ್ನೂ ಅದರಿಂದ ಮೇಲೆ ಇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆ ರೀತಿಯ ಪ್ರಭಾವ ಅವರ ಮೇಲೆ ಬಿದ್ದಿದೆ. ಈ ನೋಟ್ ಬ್ಯಾನ್ನ ವಿಚಾರದಲ್ಲಿ ಕೂಡ ಬಹುಶಃ ಇದರಲ್ಲಿ ಅವರ ಪಕ್ಷ ಒಂದು ರೀತಿಯಲ್ಲಿ ಇದರ ಫಾಯ್ದೆ ತೆಕ್ಕೊಂಡಿದ್ದ ಅಂತ ನಾವು ಗಮನಿಸಬೇಕಾಗತ್ತೆ. ನೋಟ್ ಬ್ಯಾನ್ ಆಗಿ 5 ದಿನಗಳಲ್ಲಿ ಬಹುಶಃ ನಾನು ಅಂಕಿಅಂಶವನ್ನು ಗಮನಿಸಿದ್ರೆ, ಅಮಿತ್ ಶಾ ಅವರು ಏನು ನಿರ್ದೇಶಕರಿದ್ರು, ಆ ಒಂದು ಕೋಆಪರೇಟಿವ್ ಬ್ಯಾಂಕಿಗೆ 746 ಕೋಟಿ, ಗುಜರಾತ್ ಕೋಆಪರೇಟಿವ್ ಬ್ಯಾಂಕ್ 746 ಕೋಟಿ 5 ದಿನದಲ್ಲಿ ಜಮೆ ಆಗುತ್ತೆ. ಚೀಲಗಳಲ್ಲಿ ತುಂಬಿ ತರಬೇಕೋ ಏನೋ. ಇದು ಒಂದು. ಆ 5 ದಿನಗಳ ನಂತರ ಬಹುಶಃ ಗುಜರಾತ್ 1ರಲ್ಲೇ 11 ಕೋಆಪರೇಟಿವ್ ಬ್ಯಾಂಕಲ್ಲಿ 3,119 ಕೋಟಿ ರೂಪಾಯಿ ಅವರಿಗೆ ಹಿಂದೆ 11 ಕೋಆಪರೇಟಿವ್ ಬ್ಯಾಂಕಿಗೆ ಗುಜರಾತ್ನ ಬ್ಯಾಂಕ್ಗಳಿಗೆ ಬರುತ್ತೆ. 5 ದಿನಗಳ ನಂತರ ಕೋಆಪರೇಟಿವ್ ಬ್ಯಾಂಕ್ಸ್ ಹಣ ತೆಕ್ಕೊಳ್ಳುವಂತಿಲ್ಲ ಅಂತ ಬ್ಯಾನ್ ಹಾಕಿ ಬಿಡ್ತಾರೆ. ಹಾಗಾದರೆ ಇದರ ಪರಿಸ್ಥಿತಿ ನಿಭಾಯಿಸುವವರು ಅವರು ಈ ರೀತಿಯ ಹಣ ಹಿಂದಕ್ಕೆ ಕೋಆಪರೇಟಿವ್ ಬ್ಯಾಂಕಿಗೆ, ಅಮಿತ್ ಶಾ ಡೈರೆಕ್ಟರ್ ಇರುವಂಥ ಬ್ಯಾಂಕಿಗೆ ಬಂದಿದೆ, ಕೋಆಪರೇಟಿವ್ ಬ್ಯಾಂಕಿಗೆ ಬಂದಿದೆ. ಅದರ ನಂತರ ಉಳಿದ ಮತ್ತೆ ತಗೊಳ್ಳಿಕ್ಕಿಲ್ಲ ಅಂತ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಬ್ಯಾನ್ ಬೀಳುತ್ತೆ. ಇದರ ಹಿಂದೆ ಯಾರ ಕೈವಾಡ ಇದೆ? ಈ ಹಣ ಹೇಗಾಯಿತು? ಕಪ್ಪು ಹಣ ಹಿಂದೆ ಬಂತ? 9,000 ಕೋಟಿ ಖರ್ಚು ಮಾಡಿದ್ದಾರೆ. 9,000 ಕೋಟಿ ಈ ಒಂದು ಇದರಲ್ಲಿ ಖರ್ಚು ಮಾಡಿದ್ದಾರೆ. ಹೊಸ ನೋಟನ್ನು ಮುದ್ರಣ ಮಾಡಲಿಕ್ಕೆ ಇದಕ್ಕೆಲ್ಲ ಖರ್ಚಾಗಿದೆ. ಒಟ್ಟಾರೆಯಾಗಿ ಈ ನೋಟ್ ಬ್ಯಾನಿಂದ ಏನು ಪ್ರಯೋಜನ ಆಯಿತು? ನಮ್ಮ GDP ಎಷ್ಟು ಕೆಳಗೆ ಬಂತು? 2% ಆಗ GDP ಕೆಳಗೆ ಬಂದಿತ್ತು. ಈ ಪರಿಣಾಮ
ಬಹುಶಃ ಜನಸಾಮಾನ್ಯರಲ್ಲಿ ಈ ಪರಿಣಾಮ ಬಿದ್ದಿದೆ. ಅವರಿಗೆ ವ್ಯತ್ಯಾಸ ಆಗಿಲ್ಲ. ಒಂದು ಕಡೆಯಲ್ಲಿ ಅವರ ಜೇಬು ತುಂಬಿದೆ, ಇನ್ನೊಂದು ಕಡೆಯಲ್ಲಿ ಜನಸಾಮಾನ್ಯರ ಮೇಲೆ ಪರಿಣಾಮ ಬಿದ್ದಿದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಈಗ ಒಂದು ನೋಟ್ ಬ್ಯಾನ್ ವಿಷಯ ಆಯಿತು. ನೋಟ್ ಬ್ಯಾನ್ ಆದ ನಂತರ ಸಾಕಷ್ಟು ಜನರು ಪರದಾಡ್ತಾ ಇದ್ರು. ಆದರೆ ಒಂದೆಡೆ ನೀರವ್ ಮೋದಿ ಆಗಿರ್ಬೋದು, ಮಲ್ಯ ಆಗಿರ್ಬೋದು, ಇವರೆಲ್ಲ ಸಾಕಷ್ಟು ಸಾಲ ಮಾಡಿ ಇಲ್ಲಿಂದ ನಾಪತ್ತೆ ಆಗಿದ್ದಾರೆ. ಸೊ ಅವರೆಲ್ಲ ಹೊರೆ ನಮ್ಮ ಮೇಲೆ ಬೀಳ್ತಾ ಇದೆ ಅಂತ ಅನ್ಸುತ್ತಾ ಸರ್ ನಿಮಗೆ? ಅಲ್ಲ, ಈಗೆಲ್ಲ ಹೊರೆ ಬೀಳುದು ಅದೇ ಕಾರಣದಿಂದ ನಮಗೆ ಬರೋದು. ಯಾಕಂತ ಹೇಳಿದ್ರೆ ಅವರಿಗೆಲ್ಲ ಹೈ ಲೆವೆಲಲ್ಲಿ ಇಂಪ್ಲುಯೆನ್ಸ್ ಇರ್ತವೆ. ಈಗ ನಿಮ್ಮ ಇವರನ್ನು ಮಲ್ಯರನ್ನು ಏನು ಮಾಡಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಅವರು ಏನೇನು ಯಾವ ರೀತಿಯಲ್ಲಿ ಇದ್ದಾರೆ ಅವರು. ಯಾಕಂತ ಹೇಳಿದ್ರೆ ಅವರು ಕೋಟ್ಯಾಂತರ ರೂಪಾಯಿ ರಾಶಿ ಇದರಲ್ಲೇ ಇದ್ದವರು. ಅವರನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಈಗ BR ಶೆಟ್ಟಿ ಇದ್ದಾರೆ, ಅವ್ರು ಏನು ಮಾಡ್ಲಿಕ್ಕೆ ಆಯ್ತು ಆಗುದಿಲ್ಲ. ಈಗ ಜಯಶಂಕರ್ ಇದ್ದಾರೆ, ಅವರು ಜಯಶಂಕರ್ ಅವರ ಒಂದು ಉದ್ದಿಮೆಯಲ್ಲಿ ಏನು ಕೆಲಸ ಮಾಡಿ ಅವರನ್ನು ಬಹಳಷ್ಟು ಉಚಿತವಾಗಿ ಮಾಡ್ತಿದ್ದಾರೆ. ಹಾಗೇನೇ ಅದೊಂದು ಕೆಲವೊಂದು ಇರ್ತದೆ. ಹಾಗಿರುವಾಗ ನಾವು ಅದನ್ನು ಹೈ ಲೆವೆಲಿಗೆ ನಮಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ, ಬರುವುದಿಲ್ಲ. ಹಾಗಿರುವಾಗ ಅದು ನಮ್ಮ ವಿಷಯಕ್ಕೆ ಅವರು ಇದಕ್ಕೆ ಸಂಬಂಧವೂ ಬರೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಬೇಕಾಗುವಂಥದ್ದೇನು, ಡೀಸೆಲು, ಪೆಟ್ರೋಲು, ಗ್ಯಾಸ್ ರೇಟ್ ಕಡಿಮೆ ಆಗುವ ಅಷ್ಟೇ. ಓಕೆ ಓಕೆ ಮೇಡಮ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನನಗೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರುವ ಮುನ್ನ ಅವ್ರು ಹೇಳಿದ ಮಾತು ನೆನಪು ಬರ್ತಾ ಇದೆ. ಆಪ್ ಮುಜೆ PM ಮತ್ ಬನಾಯಿಯೇ, ಮುಜೆ ಚೌಕಿದಾರ್ ಬನಾಯಿಯೇ ಅಂತ ಹೇಳಿದ್ರು ಅವರು. ನನ್ನನ್ನು ಚೌಕಿದಾರರನ್ನಾಗಿ ಮಾಡಿ, ಹಿಂದೂಸ್ತಾನ್ ಕಿ ತಿಜೋರಿ ಪರ್ ಕೋಯಿ ಪಂಚಾ ಪಡ್ನೆ ನಹಿ ದೂಂಗಾ ಅಂತ ಮಾತನ್ನು ಹೇಳಿದರು. ಬಹುಶಃ ಈ ಮಾತನ್ನು ಗಮನಿಸಿದ್ರೆ, ಅವರು ಕೊಟ್ಟಂತಹ ಮಾತನ್ನು ಗಮನಿಸಿದ್ರೆ, ಈ ವಿಜಯ್ ಮಲ್ಯ ಅವರು ಒಂದು ಕಡೆ ಹೇಳ್ತಾರೆ, ನಾನು ವಿತ್ತ ಸಚಿವರಿಗೆ ಮೀಟ್ ಮಾಡಿಯೇ ನಾನು ಹೋಗಿದ್ದೇನೆ. ನೀರವ್ ಮೋದಿ ಅವರು ಸುಮಾರು 11,400 ಕೋಟಿ, ವಿಜಯ್ ಮಲ್ಯರವರು 9,000 ಕೋಟಿ ಸಾಲವನ್ನು ತಕೊಂಡು ಓಡಿ ಹೋಗ್ತಾರೆ. ಅವರು ಹೋಗುವಾಗ ಇವರ ನಿಕಟವರ್ತಿಗಳು ಯಾರು ಕೂಡ ಇವರಿಂದ ದೂರ ಇದ್ದವರಲ್ಲ. ಇವರ ಜೊತೆ ಇದ್ದಂಥ ಅದೆಷ್ಟೋ ಫೋಟೋಗಳು ಬರ್ತಾ ಇದೆ. ಬಹುಶಃ CC ಕ್ಯಾಮ್ರಾದ ಕ್ಲಿಪ್ ಕೂಡ ನಮ್ಮ ಇವರು ಅರುಣ್ ಜೇಟ್ಲಿ ಅವರಿಗೆ ನಮ್ಮ ವಿಜಯ್ ಮಲ್ಯರವರು ಸಿಕ್ಕಿದ ವಿಚಾರಗಳು ಕೂಡ ಮಾಧ್ಯಮದ ಮೂಲಕ ನಮಗೆ ಬರ್ತಾ ಇವೆ. ಸೊ ಇಂತಹವರನ್ನು ಅವರು ಲೂಟಿ ಮಾಡಿ ಹೋಗ್ಲಿಕ್ಕೆ ಬಿಟ್ಟು, ಇನ್ನೊಂದು ಕಡೆಯಲ್ಲಿ ಅವರು ಈ ಪಾಪದವರ ಬಡವರ ಹಣ ತಕ್ಕೊಳ್ಳುವಂಥದ್ದು. ಬಹುಶಃ ನಾನು ನಿಮಗೆ ಹೇಳಲೇಬೇಕು, ಮಿನಿಮಮ್ ಬ್ಯಾಲೆನ್ಸ್ ಅಂತ ಒಂದು ಇದನ್ನು ತಂದಿದ್ದಾರೆ. ನಮ್ಮ ಖಾತೆಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದಿದ್ದರೆ ಅದಕ್ಕೆ ಫೈನ್ ಕಟ್ ಮಾಡೋದು. ಜನಧನ ಖಾತೆ ನಿಮ್ಗೆ ಗೊತ್ತಿದೆ, ಜನಧನ ಖಾತೆ ಓಪನ್ ಮಾಡಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಒತ್ತಡ ಹಾಕಿದ್ರು. ಪ್ರತಿಯೊಬ್ಬರಿಗೂ 5,000 ನಾವು ಅಕೌಂಟಿಗೆ ಹಾಕ್ತೇವೆ, ಮೋದಿ ಅಕೌಂಟು ನೀವು ಓಪನ್ ಮಾಡಿ. ಪ್ರತಿಯೊಬ್ಬರು ಕೂಡ ಕೂಲಿ ಕೆಲಸ ಬಿಟ್ಟು ಬ್ಯಾಂಕಲ್ಲಿ ಲೈನಲ್ಲಿ ನಿಂತು ಅಕೌಂಟ್ ಓಪನ್ ಮಾಡಿದ್ದಾರೆ. ಬಹುಶಃ ಒಂದು ಪೇಪರ್ನ ಅಂಕಿಅಂಶ ಪ್ರಕಾರ 5,000 ಕೋಟಿ ರೂಪಾಯಿಯನ್ನು ವಸೂಲು ಮಾಡಿದ್ದಾರೆ. ಯಾಕೆ? ಅವರ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ. ಅವ್ರ ಅಕೌಂಟಲ್ಲಿ ಹೇಗೆ ಮಿನಿಮಮ್ ಬ್ಯಾಲೆನ್ಸ್ ಇರೋದು? ಅವರು 0 ಬ್ಯಾಲೆನ್ಸ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ. ಅವರ ಬ್ಯಾಲೆನ್ಸ್ಗೆ ಈಗ ಹೇಳಿದ್ರಲ್ಲ ಸಬ್ಸಿಡಿ, ಗ್ಯಾಸ್ನ ಸಬ್ಸಿಡಿ ಪಾಪ ಬೀಳ್ತಾ ಇರ್ಬೋದು, ಸರ್ಕಾರದ ಬೇರೆ ಯಾವುದಾದ್ರೂ ಯೋಜನೆಯ ಸಬ್ಸಿಡಿ ಬೀಳ್ತಾ ಇರ್ಬೋದು, ಅದು ಅವ್ರದ್ದು. ಅಥವಾ ಅವರಿಗೆ ಬರುವಂಥ ಪೆನ್ಷನ್ ಇರುತ್ತೆ, ಎಷ್ಟೋ ಜನರಿಗೆ ಪಿಂಚಣಿ ಇರುತ್ತೆ, ಈ ಸಂಧ್ಯಾ ಸುರಕ್ಷಾ ಅಂತ ಪಿಂಚಣಿ ಇರುತ್ತೆ, ಅಂಥದ್ದು ಬೀಳ್ತಾ ಇರ್ಬೋದು. ನಾವು ವಿಡ್ರಾ ಮಾಡ್ತಾ ಇರ್ತಾರೆ, ಅವರ ಅಕೌಂಟಲ್ಲಿ ಬ್ಯಾಲೆನ್ಸ್ ಉಳಿಯೋದಿಲ್ಲ. ಅಂಥವರ ಹಣ ಕಡಿತ ಮಾಡಿದ್ದು 5,000 ಕೋಟಿ. ಹಣ ಇಲ್ಲದವರ ಅಕೌಂಟಿಂದ ಕಡಿತ ಮಾಡಿದ್ದು 12,000 ಕೋಟಿ. ಯಾರ ಅಕೌಂಟಲ್ಲಿ ಖಾತೆಯಲ್ಲಿ ಹಣ ಇರೋದಿಲ್ಲ ಹೇಳಿ? ಶ್ರೀಮಂತರು ಎಲ್ಲ ಖಾತೆಯಲ್ಲಿ ಇರುತ್ತೆ. ಮಾತಾಡೋಣ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ ಮೇಡಮ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಓಕೆ ಮೇಡಮ್, ಇವತ್ತು ತೈಲ ಬೆಲೆ ಇಳಿಕೆಗೆ ಸಂಬಂಧಪಟ್ಟಂತೆ ಒಂದು ಡಿಬೇಟ್ ಅನ್ನ ಕರೆದಿದ್ವಿ. ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಇದರ ಬಗ್ಗೆ? ನಮ್ಮ ಅಭಿಪ್ರಾಯ ಅಂತ ಹೇಳಿದ್ರೆ, ಎಲ್ಲ ಮಂಗಳೂರಲ್ಲಿ ಒಬ್ರು ಫೋನ್ ಮಾಡಿದ್ರಲ್ಲ, 900 ರೂಪಾಯಿ ಆದ್ರೆ ಏನು ತೊಂದ್ರೆ ಇಲ್ಲ ಅಂತ ಹೇಳಿ. ನಮ್ಮಂತ ಬಡವರಿಗೆ ತುಂಬಾ ಕಷ್ಟ ಆಗುತ್ತೆ ಮೇಡಮ್. ನಿಮಗೆ ಸಬ್ಸಿಡಿ ಸಿಗ್ತಾ ಇದೆಯಾ, ಬರ್ತಾ ಇದೆಯಾ ಮೇಡಮ್? ಸಬ್ಸಿಡಿ ಬರ್ತಾ ಇದೆಯಾ? ಬರ್ತಾ ಇದೆ. ಸೊ ನಿಮಗೆ ಏನು ಅಭಿಪ್ರಾಯ? ಈಗ ಎಷ್ಟು ಬರ್ತಾ ಇದೆ? ಕಮ್ಮಿ ಆಗ್ಬೇಕು ಗ್ಯಾಸಿಗೆಲ್ಲ. ಏನ್ ಮೇಡಮ್? ಕಮ್ಮಿ ಹಣ ಆದ್ರೆ ಒಳ್ಳೇದು ನಮ್ಗೆ. ಓಕೆ ಓಕೆ, ಈಗ ಎಷ್ಟು ಸಬ್ಸಿಡಿ ಬರ್ತಾ ಇದೆ ಮೇಡಮ್? 300 ಬರ್ತಾ ಇದೆ. 300 ಬರ್ತಾ ಇದೆಯಾ? ಸರಿ ಸರಿ, ಓಕೆ ಓಕೆ ಮೇಡಮ್. ನಮ್ಗೆ ತರ್ಲಿಕ್ಕೆ ಕಷ್ಟ ಆಗುತ್ತಲ್ಲ ಮೇಡಮ್, ಅದ್ ನಾವು ಹಣ ಬೇಕಲ್ಲ ತರ್ಲಿಕ್ಕೆ ಹೋಗೋದು. ಸಬ್ಸಿಡಿ ಬರ್ತದೆ ಹೌದಾ, ನಮ್ಗೆ ತರ್ಲಿಕ್ಕೆ ಅಷ್ಟು ಕಷ್ಟ ಆಗುತ್ತೆ. ಹೌದು, ಓಕೆ ಓಕೆ ಮೇಡಮ್. ಓಕೆ, ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ. ಅವರೊಬ್ರು ಜನಸಾಮಾನ್ಯರು, ಅವ್ರು ಹೇಳ್ತಾ ಇರುವಂತದ್ದು 900 ರೂಪಾಯಿ ಆಗೋದು. ಈಗ ಈ ಹಿಂದಿನ ಕಾಲರ್ ಪರವಾಗಿಲ್ಲ, ಸಬ್ಸಿಡಿ ಬರುತ್ತಲ್ಲ ಅಂತ ಹೇಳಿದ್ರು. 100ರಲ್ಲಿ 80 ಭಾಗದಷ್ಟು ಜನರಿಗೆ ತೊಂದರೆ ಇದೆ. ಓಕೆ, 900ರಿಂದ ಈಗ 300 ರೂಪಾಯಿ ತೆಗೆದ್ರೂ ಕೂಡ ಎಷ್ಟಾಗತ್ತೆ? 600 ರೂಪಾಯಿ ಉಳಿಯುತ್ತೆ. ಸೊ 600 ರೂಪಾಯಿ ಕೂಡ ಜನರಿಗೆ ಭಾರ ಅಲ್ವಾ? ಹಾಗಿದ್ರೆ ಕೊಡೋದು ಕಷ್ಟ ಆಗುತ್ತೆ ಅಂತಾರೆ ಅವರು. ನಮಗೆ ಒಮ್ಮೆಗೆ ನಾವು ಕೊಡಬೇಕು. ಈಗ ಅವರು 900 ಕೊಡ್ಬೇಕು, ಕೊಡುವಾಗ ಮತ್ತೆ ಅಕೌಂಟಿಗೆ ಬೀಳುತ್ತೆ.
ಅದು ಅವ್ರು ಹೇಳೋದು ನಾವು ಒಮ್ಮೆಗೆ ಕೊಡುವಾಗ್ಲೂ ನಮಗೆ ಕಷ್ಟ ಆಗುತ್ತೆ. ಬಹುಶಃ ಇದು ಪ್ರತಿಯೊಂದು ಕುಟುಂಬದ, ಯಾಕಂದ್ರೆ ಇವಾಗ ಯಾರು ಒಲೆ ಹಚ್ಚಿ ಮಾಡುವಂತ ಸಂಪ್ರದಾಯ ಯಾರ್ದು ಇಲ್ಲ, ಕಟ್ಟಿಗೆನು ಇಲ್ಲ ಒಂದೆಡೆ, ಎಲ್ಲ ಗ್ಯಾಸ್ ಅನ್ನೇ ಅವಲಂಬಿಸಿರ್ತಾರೆ. ಸೊ ಗ್ಯಾಸ್ ಈ ರೀತಿ ಆದ್ರೆ ಜನ ಮುಂದೆ ಏನ್ ಮಾಡ್ಬೇಕು? ಇವಾಗ ಇವತ್ತು 900 ರೂಪಾಯಿ ಇದೆ, ಇನ್ನು ಜಾಸ್ತಿ ಆಗಲ್ಲ ಅಂತ ಗ್ಯಾರಂಟಿ ಇದೆಯಾ? ಅದು ಇನ್ಕ್ರೀಸ್ ಆಗುತ್ತಾ ಹೋಗ್ತಾ ಇದೆ. ಈಗಂತೂ ಬಹುಶಃ ಇರಾನ್ ನಿಂದ ಖರೀದಿ ಮಾಡಬಾರ್ದು, ನಮಗೆ ನಂಬರ್ 1 ಕಚ್ಚಾ ತೈಲ ಕೊಡುವಂತ ಒಂದು ದೇಶ ಅದು. ಒಂದು ವೇಳೆ ಅದಕ್ಕೂ ಬ್ಯಾನ್ ಬಿದ್ರೆ ಇನ್ನು ಬಹುಶಃ ಅದು ಈಗಾಗಲೇ ಮಾತುಕತೆ ಕೂಡ ನಡೀತಾ ಇದೆ. ಅಮೆರಿಕ ಕೂಡ ಹೇಳ್ತಾ ಇರುವಂತದ್ದು, ಖಡಕ್ ಆದೇಶ ಕೂಡ ಕೊಟ್ಟಿದೆ, ಭಾರತ ಖರೀದಿಸುವ ಹಾಗಿಲ್ಲ ಅಂತ. ಹಾಗಿದ್ರೆ ಮುಂದಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಅದನ್ನೀಗ ಕಾದು ನೋಡ್ಬೇಕಾಗಿದೆ, ಏನಾಗುತ್ತೆ, ಹೇಗೆ ಹೋಗುತ್ತೆ ಮುಂದಕ್ಕೆ ಅಂತ ಕಾದು ನೋಡ್ಬೇಕಾಗಿದೆ. ಸೊ ಅದನ್ನ ತಡೆಯುವ ನಿಟ್ಟಿನಲ್ಲಿ ಯಾವ ತರ ಪ್ರಯತ್ನ ಮಾಡ್ಕೊಳ್ಬೇಕಲ್ಲ. ಸರ್ಕಾರ ಇರುವುದು ಯಾಕೆ? ಜನ ಅಧಿಕಾರ ಕೊಡೋದು ಯಾಕೆ ಸರ್ಕಾರಕ್ಕೆ? ಈಗ ಜನ ಅವರಿಗೆ ಅಧಿಕಾರ ಕೊಟ್ಟ ಮೇಲೆ ಅದರ ಬೆಲೆಯನ್ನು ಹೇಗೆ ನಿಯಂತ್ರಿಸಬೇಕು, ಇದರ ಹೊರೆ ಜನಸಾಮಾನ್ಯರ ಮೇಲೆ ಬೀಳಬಾರ್ದು, ಹೇಗೆ ಅದನ್ನು ನಿಭಾಯಿಸಬೇಕು ಎಂಬ ಒಂದು ವ್ಯವಸ್ಥೆಯನ್ನು ಮಾಡುವಂಥವರು ಸರ್ಕಾರ. ಈಗ ಬಹುಶಃ ರಾಜ್ಯ ಸರ್ಕಾರದಲ್ಲಿ ಈಗ ಏನು ಇವರೇ ಕೂಗು ಇಡ್ತಾ ಇದ್ದಾರೆ, ಎಲ್ಲದರಲ್ಲೂ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ? ಅನ್ನಭಾಗ್ಯ ಕೊಡ್ತಾ ಇದ್ದಾರೆ, ಬಡವರಿಗೆ ಹೊಟ್ಟೆಗೆ ತಿನ್ನೋಕೆ ಕಷ್ಟ ಆಗಬಾರ್ದು ಎಂಬ ದೃಷ್ಟಿಯಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಈಗ ಬೆಳೆ ಸಾಲ ಮನ್ನಾ ಮಾಡಿದ್ರು, ಸಾಲ ಮನ್ನಾದ ಬಗ್ಗೆ ಈಗ ಯಾಕೆ ಜನರಿಗೆ ಸಮಸ್ಯೆ ಆಗಬಾರ್ದು? ಸಾಲ ಮನ್ನಾದ ವಿಷಯ ಮಾತಾಡ್ಬೇಕಾದ್ರೆ ಇವತ್ತಿನ ನಾವು ಸಿಚುವೇಶನ್ ನೋಡ್ಬೇಕಾದ್ರೆ ಯಾವುದೇ ಒಂದು ಸಹಕಾರಿ ಬ್ಯಾಂಕಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟಂತದ್ದು ಯಾವುದಿಲ್ಲ. ಈಗ ರೈತರೇ ಹೋರಾಟ ಕೇಳುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ರೈತರ ಸಾಲ ಮನ್ನಾ ಪ್ರಾಯಶಃ ಯಾರ್ದು ಡೆಪಾಸಿಟ್ ಇದೆ ಅವರಿಗೆ ಕೊಡೋದಿಲ್ಲ ಅನ್ನಿದ್ರು, ಅದರಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. ಈಗ ಒಂದು ಕಡೆಯಲ್ಲಿ ನಾನು ಡೆಪಾಸಿಟ್ ಇಟ್ಕೊಳ್ತೇನೆ, ಇನ್ನೊಂದು ಕಡೆಯಲ್ಲಿ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದ್ರೆ ಅದು ವ್ಯವಸ್ಥೆಯನ್ನು ನಾವು ಪ್ರಶ್ನಿಸ್ಬೇಕು. ಅದು ಆಗುತ್ತೆ, ಯಾಕಂದ್ರೆ ಅವರಿಗೆ ಕಷ್ಟ ಇದೆ ಅಂತ ಮನ್ನಾ ಮಾಡುವಂಥದ್ದಲ್ವಾ, ಅವರು ಸಾಲ ಬಾಕಿ ಇದೆ ಅದಕ್ಕೋಸ್ಕರ ಮನ್ನಾ ಮಾಡುವಂಥದ್ದು. ಈವನ್ ಅದರ ಬಗ್ಗೆ ಹೋರಾಟ ಮಾಡೋದಕ್ಕೆ ಅದಕ್ಕೂ ಕೂಡ ಪ್ರಾಯಶಃ ಸ್ವಲ್ಪ ಮಟ್ಟಿಗೆ ಸ್ಟೇಟ್ಮೆಂಟ್ ಕೊಟ್ಟರು, ಈ ತರ ಬಂದ್ರೆ ಅಪ್ಲಿಕೇಶನ್ ಬಂದ್ರೆ ತೆಗೆದು ಕಸದ ಬುಟ್ಟಿಗೆ ಹಾಕಿ ಅಂತ. ಸೊ ಇದು ಸರ್ಕಾರನೇ ಈ ರೀತಿ ಹೇಳಿದ್ರೆ ಕಷ್ಟನು. ಯಾಕಂತ ಹೇಳಿದ್ರೆ ಒಂದು ಎಲ್ಲಿಂದ ಹಣ ಬರುವುದಿಲ್ಲಿಂದ ಜನರ ತೆರಿಗೆಯಿಂದ, ನಿಮ್ಮೆಲ್ಲರ ತೆರಿಗೆಯಿಂದ ಹಣ ಒಟ್ಟಿಗೆ ಆಗ್ಬೇಕು. ಆ ಹಣದಿಂದ ಎಲ್ಲ ಕೆಲಸಗಳು ನಡೀಬೇಕು. ಒಂದು ಕಡೆಯಲ್ಲಿ ಅಭಿವೃದ್ಧಿನೂ ಆಗಬೇಕು, ಇನ್ನೊಂದು ಕಡೆಯಲ್ಲಿ ಜನರಿಗೆ ಏನೋ ಸಬ್ಸಿಡಿ ಕೊಡುವಂಥದ್ದು, ಇದೆಲ್ಲ ಸ್ಕೀಮ್ಗಳಲ್ಲೂ ಸಬ್ಸಿಡಿ ಇದೆ. ಈಗ ನೀವು ಮಾತಾಡುವಂಥ ಅನ್ನಭಾಗ್ಯದಲ್ಲಿ ಬೇಕಾದಷ್ಟು ಕೋಟಿ ಹಣ ಸರ್ಕಾರದ ಮೇಲೆ ಹೊರೆ ಬೀಳುತ್ತೆ. ಇದೆಲ್ಲ ಹೊರೆ ಬಿದ್ದಾಗ ಅದನ್ನು ನಿಭಾಯಿಸುವಂಥ ಒಂದು ಪ್ರಕ್ರಿಯೆನೂ ಸರ್ಕಾರ ಮಾಡಬೇಕಾಗತ್ತೆ. ನಾನು ಯಾಕೆ ಉದಾಹರಣೆ ಕೊಟ್ಟರೆ ಅಂದರೆ, ಕೇಂದ್ರ ಸರ್ಕಾರ ಅದನ್ನು ಗಮನಿಸಬೇಕು, ಅದನ್ನು ಮಾಡ್ಕೊಳ್ಬೇಕು. ಜನರ ಮೇಲೆ ಹೊರೆ ಬೀಳದಾಗೆ ಅವರ ಜವಾಬ್ದಾರಿ ಅದು. ಈಗ ಈ ತೈಲದ ಸಂಪೂರ್ಣ ವಿಚಾರಗಳು ಕೇಂದ್ರ ಸರ್ಕಾರಕ್ಕೆ ಬರೋದ್ರಿಂದ ಅವರು ಹೇಗೆ ಅದನ್ನು ನಿಭಾಯಿಸಬೇಕು, ಜನಸಾಮಾನ್ಯರಿಗೆ ಹೊರೆ ಆಗದಾಗೆ ನಾವು ಹೇಗೆ ನೋಡ್ಕೊಳ್ಬೇಕೆಂಬ ಜವಾಬ್ದಾರಿ ಅವ್ರದ್ದು. ಅಲ್ಲ ಮೇಡಮ್, ಇನ್ನೊಂದು ಅನ್ನದ ವಿಷಯ ಬಂದಾಗ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಇವಾಗ ಬಜೆಟ್ ಅಲ್ಲಿ ದುಡ್ಡಿಲ್ಲ. 5,500 ಕೋಟಿ ಏನು ಇದು ಮಾಡಿದ್ರು, ಅದರಲ್ಲಿ 1,300 ಕೋಟಿ ಮಾತ್ರ, ಇನ್ನು 1,300 ಕೋಟಿ ಕೊಡ್ಲಿಕ್ಕೆ ಪೆಂಡಿಂಗ್ ಇದೆ. ಸೊ ಬಟ್ ಜನರಿಗೆ ಅದನ್ನು ಎಲ್ಲಿಂದಾದ್ರೂ ಅದನ್ನು ಹೊಂದಾಣಿಕೆ ಮಾಡಿಕೊಂಡಾರೆ. ಡಿಸೆಂಬರ್ ನಂತರ ಯಾವುದೇ ರೀತಿಯಲ್ಲಿ ಶಾಲೆಗಳಿಗಾಗಿರ್ಬೋದು, ಈ ತರ ಅನ್ನಭಾಗ್ಯದಲ್ಲಿ ಖಜಾನೆಯಲ್ಲಿ ದುಡ್ಡಿಲ್ಲ ಅಂದ್ರೆ ಯಾವ ತರ ಒದಗಿಸ್ತಾರೆ ಅನ್ನುವಂತ. ಅಲ್ಲ, ಅದು ಹೇಗ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅದರ ಹೊಂದಾಣಿಕೆಯನ್ನು ಮಾಡುವಂತ ಜವಾಬ್ದಾರಿ ಸರ್ಕಾರದ್ದು. ಅದಕ್ಕೆ ಇರುವುದು ಸರ್ಕಾರ. ಆದ್ರೆ ಜನರಿಗೆ ಎಷ್ಟವರೆಗೆ ಕಡಿಮೆ ಆಗಿಲ್ಲ, ಎಲ್ಲ ಜನರಿಗೆ ಕೂಡ ಇಷ್ಟರವರೆಗೆ ಸರಿಯಾಗಿ ಪಡಿತರ ಸಿಗ್ತಾ ಇದೆ. ಓಕೆ, ಈಗ ನಾವು ಕಚ್ಚಾ ತೈಲ ವಿಷಯಕ್ಕೆ ಬರೋದಾದ್ರೆ, ತೈಲ ವಿಷಯಕ್ಕೆ ಬರೋದಾದ್ರೆ, ಇವಾಗ ಅವರು ಹೇಳಿದ ಹಾಗೆ ಒಂದು ರೇಟ್, ಆಕ್ಚುಯಲ್ ರೇಟ್ ಏನಿತ್ತು ಅದನ್ನ ಏರಿಸ್ತಾ ಹೋದ್ರು, ಪೈಸಾ ಲೆಕ್ಕದಲ್ಲಿ ಏರಿಸ್ತಾ ಹೋದ್ರು. ಇದೀಗ ಆ ಪೈಸಾ ಲೆಕ್ಕದಲ್ಲಿ 2.5 ರೂಪಾಯಿಯನ್ನ ಕಡಿತಗೊಳಿಸಿರುವಂಥದ್ದು. ಇದು ಜನರಿಗೆ ಇಂಡೈರೆಕ್ಟ್ ಆಗಿ ಖುಷಿ ಕೊಟ್ಟಿರುವಂಥದ್ದ ಹೇಗೆ ಅಂತ ಸಮಸ್ಯೆ ಅಂತ ಹೇಳಿದ್ರೆ, ಜನರಿಗೆ ಆ ಪೈಸೆ ಏರಿಸುವುದೇ ಗೊತ್ತಾಗೋದಿಲ್ಲ. ಪೆಟ್ರೋಲ್ ಪಂಪಿಗೆ ಹೋದರೆ ಒಂದು 10 ಪೈಸೆ 15 ಪೈಸೆ ಏರಿಕೆ, ಅದು ಈಗಂತೂ ಮಾಧ್ಯಮಗಳು ಮಾತಾಡಲಿಕ್ಕೆ ಶುರು ಮಾಡಿದ ಮೇಲೆ ಅದು ಏರಿಕೆ ಆದದ್ದು ಬಹುಶಃ ಅದು ಸಣ್ಣ ಪಿಂಚು ಕೊಟ್ಟಾಗೆ, ಅದು ಗೊತ್ತೇ ಆಗಲಿಲ್ಲ. ಮೊದಲಂತೂ 10 ಪೈಸೆ ಏರಿಸಿದ್ರೆ ಅಥವಾ ಒಂದು 20-30 ಪೈಸೆ ಏರಿಸಿದ್ರೆ ಇದೇ BJPಯವರು ರಸ್ತೆ ಬದಿಯಲ್ಲಿ ಬಂದು ಕೂರ್ತಿದ್ರು, ಕಟ್ಟಿಗೆ ತಗೊಂಡ ಗ್ಯಾಸ್ ಸಿಲಿಂಡರ್ ತಗೊಂಡ ಬಂದು ಕೂರ್ತಿದ್ರು. ಅದು ಗೊತ್ತಾಗ್ತಿತ್ತು, ಯಾಕಂದ್ರೆ ಮಾಧ್ಯಮ ಮಾತಾಡ್ತಿತ್ತು. 10 ಪೈಸೆ ಏರಿಸಬೇಕಾದ್ರೂ ಮೊದಲು ಹೇಳ್ತಿದ್ರು, ಹೇಳಿದ ಮೇಲೆ ಚರ್ಚೆ ಆಗ್ತಿತ್ತು, ಇಳಿಸ್ತಿದ್ರು. ಈಗ ಏನಿಲ್ಲ, ಜನರಿಗೆ ಏನು ಗೊತ್ತೇ ಆಗೋದಿಲ್ಲ. ಜನರಿಗೆ ಅಲ್ಲಿಂದ ಜನರ ಜೇಬಿಂದ ಕಿತ್ತುಕೊಂಡು ಇಂಡೈರೆಕ್ಟ್ ಆಗಿ ಅವರಿಗೆ ಗೊತ್ತೇ ಆಗದ ರೀತಿಯಲ್ಲಿ ಕಿತ್ತುಕೊಂಡು ಹೋಗ್ತಾ ಇದೆ. ಬಹುಶಃ ಈಗ ಅದರ ಪರಿಣಾಮ ಅದು. ಈಗ ಮಾಧ್ಯಮಗಳು ತುಂಬ ಮಾತಾಡಲಿಕ್ಕೆ ಆರಂಭ ಮಾಡಿದ ಮೇಲೆ, ಹೌದಲ್ಲ, ಇಷ್ಟು ಕೊಡ್ತಾ ಇದ್ದೇವಲ್ಲ ಅಂದ್ಕೊಂಡು ಜನರಿಗೆ ಭಾಸ ಆಗ್ತಾ ಇದೆ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೇನೆ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್.
ಬ್ರೇಕ್ ನಂತರ ತೈಲ ಬೆಲೆ ಇಳಿಕೆ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ಈಗಾಗಲೇ ಹೇಳ್ತಾ ಇದ್ರಿ ಕೊಂಚ ಮಟ್ಟಿಗೆ ಅಂದ್ರೆ ಇಂಡೈರೆಕ್ಟ್ ಆಗಿ ಸ್ವಲ್ಪನೇ ಜೇಬಿಗೆ ಕತ್ರಿ ಬೀಳ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ. ಸೊ ಇನ್ನೊಂದು ಕಡೆ ಈಗ ಸಡನ್ ಆಗಿ ಸುದ್ದಿಗೋಷ್ಠಿಯನ್ನ ಕರೆದು ತಕ್ಷಣದಿಂದ ಜಾರಿಗೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದು ಒಂದು ತೈಲ ಬೆಲೆಯಲ್ಲಿ 2.5 ರೂಪಾಯಿ ಇಳಿಕೆ ಮಾಡಿರುವಂಥದ್ದು. ಪೆಟ್ರೋಲ್ ಮತ್ತು ಡೀಸೆಲ್ ಅಲ್ಲಿ 2.5 ರೂಪಾಯಿ, ಹಾಗೆ ಅಬಕಾರಿ ಸುಂಕದಲ್ಲಿ 1.5 ರೂಪಾಯಿಯನ್ನು ಕಡಿಮೆಗೊಳಿಸಿದ್ದಾರೆ. ಸೊ ಏನೊಂದು ಕಡೆ ಈಗಾಗಲೇ ವಿಪಕ್ಷಗಳು ಹೇಳ್ತಾ ಇರುವಂಥದ್ದು ಇದು ರಾಜಕೀಯ ಗಿಮಿಕ್ ಅಂತ. ಯಾಕಂದರೆ ಚುನಾವಣೆ ಹತ್ರ ಬರ್ತಾ ಇದೆ, ಪಂಚರಾಜ್ಯಗಳ ಚುನಾವಣೆ ನಡೆಯುವ ನಿಟ್ಟಿನಲ್ಲಿ ಇದೊಂದು ಗಿಮಿಕ್ ನಡೆಸ್ತಿದ್ದಾರೆ ಅಂತ. ಇದು ಯಾವ ಥರ ನೀವು ಅದನ್ನು ಸರ್ವೆ ಮಾಡಿ ಹೇಳಿದ್ದೀರಿ ಅನ್ನುವಂಥದ್ದು ಸರ್? ಅಲ್ಲ, ಯಾಕಂತ ಹೇಳಿದರೆ ಈಗ ಒಂದು ಕಡೆಯಲ್ಲಿ ಅವರು ಇಳಿಕೆ ಮಾಡಿದ್ದನ್ನು ಖಂಡಿತವಾಗಿ ಸ್ವಾಗತಿಸ್ತೇವೆ, ಒಳ್ಳೆ ವಿಚಾರ. ಜನರಿಗೆ ಸ್ವಲ್ಪ ಆದರೂ ಅದರ ಪರಿಣಾಮ ಬಿದ್ದೇ ಬೀಳುತ್ತೆ, ಸ್ವಲ್ಪ ಮಟ್ಟಿಗಾದರೂ ಸಮಾಧಾನ ಆಗಿದೆ. ಆದರೆ ಪ್ರಶ್ನೆ ಅವರು ಯಾಕೆ, ನೀವು ಹೇಳಿದ ಪ್ರಶ್ನೆಗೆ ನಮ್ಮದು ಪ್ರಶ್ನೆ, ಅವರು ಯಾಕೆ ಈ ಹೊತ್ತಿನಲ್ಲಿ ಮಾತ್ರ ಅದನ್ನು ಸ್ವಲ್ಪ ಇಳಿಕೆ ಮಾಡಿದರು? ಇನ್ನೊಂದು ಗಮನಿಸಿದ್ದೇವೆ ನಾವು, ನಮ್ಮ ಈ ಕರ್ನಾಟಕ ಗುಜರಾತ್ ಎಲೆಕ್ಷನ್ ಟೈಮಲ್ಲಿ ಆ ಬೆಲೆ ಏರಿಕೆ ನಿಯಂತ್ರಿಸಿದ್ರು ಅವರು. ಆ ಟೈಮಲ್ಲಿ ಬೆಲೆ ಏರಿಕೆ ನಡೀತಿರಲಿಲ್ಲ. ಹಾಗಾದರೆ ನಿಯಂತ್ರಣ ಮಾಡುವಂಥದ್ದು, ಕಡಿತ ಮಾಡುವಂಥದ್ದು ಏನೇ ಸಮಸ್ಯೆಗಳಾದರೂ ಕೂಡ ಅವರ ಕೈಯಲ್ಲಿದೆ ಅಂತ ಅರ್ಥ. ಅವರ ಕೈಯಲ್ಲಿದೆ, ಅದನ್ನು ಮಾಡ್ಕೊಳ್ಳಿಕ್ಕೆ ಅವ್ರ ಹತ್ರ ಸಾಧ್ಯ ಆಗುತ್ತೆ. ಅವರು ಈಗ ಮಾಡಿದ್ದಿದ್ರೆ ಏನಾದರೂ ಮುಂದಕ್ಕೆ ತಮಗೇನಾದರೂ ಪ್ರಯೋಜನ ಆಗಬಹುದು ಎಂಬ ನಿಟ್ಟಿನಲ್ಲಿಯೇ ಮಾಡಿದ್ದಾರೆ. ಇಲ್ಲ ಅಂತ ಹೇಳಿದರೆ ಇದಕ್ಕಿಂತ ಮೊದಲು ಅವ್ರು ಮಾಡಬೇಕಿತ್ತು, ಬಂದಿಗೆ ಕರೆ ಕೊಟ್ಟಾಗ ಮಾಡಬೇಕಿತ್ತು, ಅಥವಾ ಅದಕ್ಕಿಂತ ಮೊದಲು ಪ್ರತಿಪಕ್ಷಗಳು ಜನಸಾಮಾನ್ಯರು ಕೂಗಿದಾಗ ಹೌದಪ್ಪ ಮಾಡಿದ್ದೇವೆ, ನಾವು ಏರಿಕೆ ಮಾಡಿದ್ದೇವೆ, ನಿಮಗೆ ಸಮಸ್ಯೆ ಆಗುತ್ತೆ, ನಾವು ಸ್ವಲ್ಪ ಇಳಿಸ್ಬೇಕಂದ್ರೆ ಇಷ್ಟರವರೆಗೆ ಸ್ಪಂದನೆ ಕೊಡಬೇಕಿತ್ತು. ಇಷ್ಟರವರೆಗೆ ಸ್ಪಂದನೆ ಕೊಡದವರು ಬರೀ ಈಗ ಮಾಡ್ತಾ ಇರುವಾಗ ಮುಂದಿನ ಚುನಾವಣೆಗೆ, ಯಾಕಂದರೆ ಒಂದು ಎಕ್ಸಾಂಪಲು ನಮ್ಮ ಹತ್ರ ಇದೆ, ಹಾಗಿರುವಾಗ ಮುಂದಿನ ಚುನಾವಣೆಯನ್ನೇ ಅವ್ರು ಲೆಕ್ಕಾಚಾರದಲ್ಲಿ ಇಟ್ಟು ಮಾಡಿದ್ದಾರೆ ಎಂಬ ಒಂದು ಕಲ್ಪನೆ ನಮ್ದು, ಊಹೆ ನಮ್ದು ಅಷ್ಟೇ. ಓಕೆ ಮೇಡಮ್, ಈಗ ನೀವು ಕಳೆದ ಬಾರಿ ಹೇಳಿದಂಥ ಸಂದರ್ಭದಲ್ಲಿ ಹೇಳಿದ್ರಿ, ಏನು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಒಂದು ಪ್ರೊಟೆಸ್ಟ್ ಅನ್ನು ಕೂಡ ನಡೆಸಿತ್ತು. ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ನಾವು ಜಾರಿಗೆ ಮಾಡಿದ್ವಿ ಅಂತ. ಆದ್ರೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಭಾರತ್ ಬಂದ್ ಮಾಡಿತ್ತು, ಕೇಂದ್ರದಲ್ಲಿ NDA ಸರ್ಕಾರ ಇದೆ. ಸೊ ಈ ನಿಟ್ಟಿನಲ್ಲಿ ಬಂದ್ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾವು ಬೆಲೆ ಇಳಿಕೆ ಮಾಡಲ್ಲ ಅನ್ನುವ ಹೇಳಿತ್ತು, ಜೊತೆಗೆ ಏರಿಕೆ ಕೂಡ ಮಾಡಿತ್ತು. ಸೊ ಇವಾಗ ಅದು ಯಾವ ರೀತಿ ಅದನ್ನ ನೀವು ಇದು ಮಾಡ್ತೀರಾ, ಹೇಳಿಕೆಯನ್ನ ಕೊಡ್ತೀರಾ ಅನ್ನುವಂಥದ್ದು? ಅಲ್ಲ, ಅದೇ ಹೇಳಿದೆನಲ್ಲ, ಅವರು ಆಗ ಕಡಿಮೆ ಇದರಲ್ಲಿ ಏನೋ ಒಂದು ಕಾರ್ಯತಂತ್ರ ಇದೆ ಅಂತ ಇರಬಹುದು. ಇಲ್ಲದಿದ್ರೆ ಅವರು ಅವರೇ ಹೇಳಿದವರು, ನಾವು ಕಡಿಮೆ ಮಾಡೋದಿಲ್ಲ ಅಂತ ಹೇಳಿದವರು ಅವರು, ಯಾವುದೇ ರೀತಿಯಲ್ಲಿ ಸ್ಪಂದನೆ ಕೊಡೋದಿಲ್ಲ ಅಂತ ಹೇಳಿದವರು ಅವರು. ಈಗ ಮಾಡಬೇಕಿದ್ರೆ ಅವ್ರದ್ದು ಏನಾದರೂ ಕಾರ್ಯತಂತ್ರ ಇದೆ, ಇದು ಬೇರೆ ಏನು ಇರ್ಲಿಕ್ಕಿಲ್ಲ. ಇದ್ರೆ ಅದು ಚುನಾವಣೆಯ ದೃಷ್ಟಿಕೋನವೇ ಇರಬಹುದೇನೋ. ಓಕೆ ಸರ್, ನಿಮಗೆ ಅನಿಸ್ತಾ ಇದೆ ಇದು ರಾಜಕೀಯ ತಂತ್ರ ಅಂತ ಅನಿಸ್ತಾ ಇದೆ, ಎಲೆಕ್ಷನ್ಗೋಸ್ಕರನೇ ಈ ರೀತಿ ಮಾಡ್ತಾ ಇದ್ದಾರೆ? ನಿಮ್ಮ ಒಂದು ನೋಟದ ಪ್ರಕಾರ ಯಾವ ತರ ಹೇಳ್ತೀರಾ? ಎಲೆಕ್ಷನ್ಗೆ ಅಂತ ಹೇಳಿದ್ರೆ 2 ರೂಪಾಯಿ ಕಡಿಮೆ ಮಾಡಿದ್ರೆ ಎಲೆಕ್ಷನ್ಗೆ ನಾಟುದಿಲ್ಲ. ಅದು ಒಂದು 10 ರೂಪಾಯಿ ಒಮ್ಮೆಲೆ ಕಡಿಮೆ ಮಾಡಿದ್ರೆ ಆಗ್ತಿತ್ತು. ಅದು ಅಲ್ಲದೆ ನಮ್ಮ ಮಾನ್ಯ ರಾಮದೇವ್ ಅವರು ಹೇಳ್ತಿದ್ರು, ನನಗೆ ಅಧಿಕಾರ ಕೊಡಿ, ನಾನು ಲೀಟ್ರಿಗೆ 30 ರೂಪಾಯಿ ಬೇಕಾದ್ರೆ ನಾನು ಪೆಟ್ರೋಲ್ ಕೊಡ್ತೇನೆ ಅಂತೇಳಿ ನಾನು ಪತ್ರಿಕೆಯಲ್ಲಿ ನೋಡಿದ್ದೇನೆ. ಹಾಗೆ ಅವರಿಗೆ ಕೊಡ್ಬೋದಲ್ಲ? ಹೌದು. ಈಗ ರಾಮದೇವ್ ಅವ್ರು ಏನೋ ಒಂದು ಸನ್ಯಾಸಿತನ ಏನೋ ಒಂದು ಯೋಗದಲ್ಲಿ ಇದ್ದವರು ಅವರು ಹಾಗೆ ಅವ್ರು ಹೇಳುವಾಗ 30 ರೂಪಾಯಿ ಕೊಡ್ತೀನಿ ಅಂತ ಹೇಳುವಾಗ ಈ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ, ಅಥವಾ ರಾಜ್ಯ ಸರ್ಕಾರಕ್ಕೆ ಏನಾದ್ರು ಮಾಡಿ ಕೊಡ್ಲಿಕ್ಕೆ ಆಗೋದಿಲ್ಲ, ಮಾಡ್ಬೋದಲ್ಲ ಅವರಿಗೆ? ಓಕೆ, ಅದು ಕೂಡ ಮಾಡುವಂಥದ್ದು. ಆದರೆ ಇದು ನಿಮಗೆ ರಾಜಕೀಯ ಇದು ಅಂತ ಅನಿಸ್ತಾ ಇದೆಯಾ, ಇದು ಎಲೆಕ್ಷನ್ಗೋಸ್ಕರ ಮಾಡ್ತಾ ಇರೋದು? ಯಾಕಂದ್ರೆ ಪಂಚರಾಜ್ಯಗಳ ಈಗ ರೇಟು ಏನು ಕಡಿಮೆ ಈಗ ರಾಜಕೀಯ ಅಂತೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ರಾಜಕೀಯ ಅವರದ್ದು ಎಲೆಕ್ಷನ್ ಆದ ನಂತರ ಈಗ ಪೈಸೆ ಹೇಳ್ಕೊಂಡು ಬರ್ತಾರೆ. ಈಗ ಅದು 2.5 ಪೈಸೆಗೆ 2.5 ರೂಪಾಯಿ ಕಡಿಮೆ ಮಾಡಿದ್ರು ಕೂಡ ಈಗ ಅದು ಈ ಪೈಸೆ ಹೇಳ್ಕೊಂಡು ಅವರು ಖಂಡಿತವಾಗಿ 100 ರೂಪಾಯಿ ಮಾಡ್ತಾರೆ ನೋಡಿ. ಇದಕ್ಕೆ ಪೆಟ್ರೋಲಿಗೆ 100 ರೂಪಾಯಿ ಖಂಡಿತ ಮಾಡಿಬಿಡ್ತಾರೆ. ಓಕೆ, ನಿಮಗೆ ಇದರಲ್ಲಿ ದಿನನಿತ್ಯ ಓಡಾಡ್ಲಿಕ್ಕೆ ಯಾವ ಥರ ಕಷ್ಟ ಆಗ್ತಿದೆ ಸರ್? ಒಂದು ಅಲ್ಲ, ನಾನು ಉಚಿತವಾಗಿ ಹೋಗುವಂಥದ್ದು, ನಾನು ಯಾರ ಹತ್ರ ಹಣ ತಗೊಳ್ಳಿಕ್ಕೆ ಬರುವುದಿಲ್ಲ. ನನ್ನದು ಸೇವೆ ಉಚಿತವಾಗಿ ನಿರಂತರವಾಗಿ ನನ್ನ ನಡೀತಾ ಇರ್ತದೆ. ನಾನು ಪೆಟ್ರೋಲ್ 100 ರೂಪಾಯಿ ಆಗಲಿ 200 ರೂಪಾಯಿ ಆಗಲಿ ಜನಸಾಮಾನ್ಯರು ತಿಳಿಬೇಕು, ನಾನು ಹೋಗುವ ಫ್ರೀ. ಆದರೆ ನಾನು ಯಾರ ಹತ್ರ ನಾನು ಹಣ ತಗೊಂಡೋಗಿ ನಾನು ನನ್ನ ನಿರಂತರ ಸೇವೆಯನ್ನು ನಾನು ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಆದರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಈ ಜನಸಾಮಾನ್ಯರಿಗೆ ಈ ರೀತಿ ರೇಟನ್ನು ಜಾಸ್ತಿ ಮಾಡಿ ಜನರನ್ನು ಸಜೀವವಾಗಿ ಕೊಲ್ಲಬಾರ್ದು. ಚಿತ್ರಹಿಂಸೆಗೆ ಪಟ್ಟು ಕೊಲ್ಲಬಾರ್ದು. ಕೊಲ್ಲಿ ಒಂದು ನೀವು ಒಮ್ಮೆಲೆ ಹಾಕಿ ತೈಲ ಬೆಲೆಯ ಮೂಲಕ ಜನರಿಗೆ ಗೊತ್ತಾದ್ರೆ ಅರಿವಾಗ್ತಾ ಇದೆಯಾ? ತೈಲ ಬೆಲೆ ಜಾಸ್ತಿ ಆದ ನಂತರ ಎಲ್ಲದಕ್ಕೂ ರೇಟ್ ಜಾಸ್ತಿ, ಪ್ರತಿಯೊಂದು ಮೂಲಭೂತ ಸೌಕರ್ಯ ಎಲ್ಲ ಏನು ಉಂಟು ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗಲೇಬೇಕಾಗ್ತದೆ. ಹಾಗಾದ್ರೆ ಅವರಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು ಜನರು? ಸರ್ಕಾರ ಒಂದೇ ಮಾಡಲಿ, ಒಬ್ಬರಿಗೆ ಒಂದು
ಒಮ್ಮೆಲೆ ನಿರಂತರವಾಗಿ ಏನೋ ಒಂದು ಇಲ್ಲಿ ಇದು ಬಂತು, ಸುನಾಮಿ ಬಂತಲ್ಲ, ಹಾಗೆ ಬರುವಾಗ ಮಾಡಲಿ, ಮುಗಿತಲ್ಲ ಅಲ್ಲಿ. ಹೌದು, ಅದ್ರಲ್ಲಿ ಏನಿದೆ? ಓಕೆ ಮೇಡಮ್, ಈಗ ಒಂದು ಕಡೆ ಕೇಂದ್ರ ಸರ್ಕಾರದಿಂದ 2.5 ರೂಪಾಯಿಯನ್ನ ಇಳಿಸಿದ್ದಾರೆ. ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರವೇನು ಹಾಗಿದ್ರೆ? ರಾಜ್ಯ ಸರ್ಕಾರ ಅದಕ್ಕಿಂತ ಮೊದಲು 2 ರೂಪಾಯಿ ಇಳಿಸಿದೆ ಅಲ್ವಾ. ಈಗ ಏನು ರಾಜ್ಯ ಸರ್ಕಾರ ಬಹುಶಃ ಎಡಿಷನಲ್ ಸ್ಟೆಪ್ ತಗೊಂಡು ಜನರಿಗೆ ಸಮಸ್ಯೆ ಆಗಬಾರ್ದು, ಕರ್ನಾಟಕದ ಜನತೆಗೆ ಸಮಸ್ಯೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಬಹುಶಃ ಅವರು 2 ರೂಪಾಯಿಯನ್ನು ಇಳಿಸಿದ್ದಾರೆ. ಅವರಿಗೆ ಬರುವಂಥ ಟ್ಯಾಕ್ಸಿನ ಒಂದು ಏನು ಅಂಶ ಇದೆ ಅದನ್ನು ಕಡಿತಗೊಳಿಸಿ ಅವರು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದು, ಸಂಪೂರ್ಣ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿ ಬರೋದ್ರಿಂದ ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಮನ ಕೊಡಲೇಬೇಕಾಗತ್ತೆ. ಬಹುಶಃ ಈಗ ನಿತ್ಯಾನಂದರು ಮಾತಾಡುವಾಗ ನನಗೆ ನೆನಪಿಗೆ ಬಂತು, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರಬೇಕಿದ್ರೆ ಪೆಟ್ರೋಲನ್ನು 30 ರೂಪಾಯಿಗೆ ಕೊಡ್ತೇನೆ ಎಂಬ ಭಾಷಣಗಳನ್ನು ಅವರು ಮಾಡಿದ್ದಾರೆ. ಇದೇ ಬಾಬಾ ರಾಮದೇವ್ ಅವರು ಪ್ರಚಾರ ನರೇಂದ್ರ ಮೋದಿ ಅವರ ಪರವಾಗಿ ಮಾಡುವಾಗ ಅವರು ಪ್ರಶ್ನೆಗಳನ್ನು ಕೇಳಿದ್ದಾರೆ, ನಿಮಗೆ 30 ರೂಪಾಯಿ ಪೆಟ್ರೋಲ್ ಕೊಡುವವರು ಬೇಕಾ, ಡೀಸೆಲ್ ಕೊಡುವವರು ಬೇಕಾ, ಅಥವಾ ನಿಮಗೆ 60-65 ರೂಪಾಯಿ ಪೆಟ್ರೋಲ್ ಕೊಡುವವರು ಬೇಕಾ, ಹಾಗಾದರೆ ನೀವು ಮೋದಿಯವರಿಗೆ ಮತ ಕೊಡಿ ಎಂಬ ಮಾತನ್ನು ಕೂಡ ಅವರೆಲ್ಲೋ ಸಂಭಾಷಣೆ ಮಾಡಿದ್ದನ್ನು ನಾನು ಕ್ಲಿಪ್ಪಲ್ಲಿ ಕಂಡಿದ್ದೇನೆ. ಅವರು ಆ ಸಂದರ್ಭದಲ್ಲಿ ಅವ್ರಿಗೆ ಆ ಕಲ್ಪನೆ ಇತ್ತು, ಆ ಚಿಂತನೆ ಇತ್ತು, 30 ರೂಪಾಯಿಗೆ ನನಗೆ ಪೆಟ್ರೋಲ್ ಕೊಡಲಿಕ್ಕೆ ಸಾಧ್ಯ ಆಗುತ್ತಂತಾದರೆ ಆ ಒಂದು ಕಲ್ಪನೆ ಇಟ್ಕೊಂಡು ಅವರು ಮಾತಾಡಿದ್ದಿದ್ರೆ ಅವ್ರು ಯಾಕೆ ಇವತ್ತು ಕಾರ್ಯಗತ ಮಾಡ್ತಾ ಇಲ್ಲ, ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಅವರು ಸುಳ್ಳು ಹೇಳಿದ್ರಾ? ಬಹುಶಃ ಇದನ್ನು ನಾವು ಗಮನಿಸಬೇಕು. ಓಕೆ, ಒಂದು ಕಡೆ ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಅಂತ ಹೇಳಿದ ತಕ್ಷಣ ಬಸ್ ರೇಟ್ ಕೂಡ, ಟಿಕೆಟ್ ದರ ಕೂಡ ಸಾಮಾನ್ಯವಾಗಿ ಜಾಸ್ತಿ ಆಗಲೇಬೇಕು. ಈಗಾಗಲೇ ಸಾಕಷ್ಟು ದಿನದಿಂದ ಚರ್ಚೆಗಳಾಗಿರುವಂಥದ್ದು KSRTC ಬಸ್ಗಳು, ಸಾರಿಗೆ ಸಂಸ್ಥೆಗಳು ಏನಿದೆ ಅದರದ್ದು ರೇಟ್ ದರ ಹೆಚ್ಚು ಮಾಡ್ತೀವಿ ಅಂತ. ಆದರೆ ನಿನ್ನೆ ಇಳಿಕೆಯಾಗಿರುವ ನಿಟ್ಟಿನಲ್ಲಿ ಅದನ್ನು ಇವಾಗ ತಟಸ್ಥಗೊಳಿಸಿದ್ದಾರೆ, ಅದು ಸಾಧ್ಯತೆ ಕಡಿಮೆ ಇದೆ ಅಂತ. ಈಗ ರಾಜ್ಯ ಸರ್ಕಾರದ ನಿಲುವೇನಿರ್ಬೋದು, ಈಗ ದರ ಜಾಸ್ತಿ ಮಾಡ್ತಾರಾ ಅಥವಾ ಏನು, ಅದರಲ್ಲಿ ಏನು ಕ್ರಮ ಕೈಗೊಳ್ಳುವ ಚಾನ್ಸಸ್ಗಳಿದೆ ಅಂತ? ಯಾಕೆ ಸಾರಿಗೆ ಸಂಸ್ಥೆ ಸಾಕಷ್ಟು ನಷ್ಟದಲ್ಲಿದೆ ಅಂತ ಈಗಾಗಲೇ ಮಾಹಿತಿ ಇರುವ ನಿಟ್ಟಿನಲ್ಲಿ ಯಾವ ತರ ಕ್ರಮವನ್ನ ಕೈಗೊಳ್ಳಬಹುದು ಅಂತ? ಪೆಟ್ರೋಲ್ ಡೀಸೆಲ್ ಬೇರೆ ಏರಿದಾಗ ಒಂದು ವೇಳೆ ಅದರ ಪ್ರಮಾಣ ಜನರ ಮೇಲೆ ಬೀಳದೆ ಹೋದ್ರೆ ಬಹುಶಃ ಆ ಸಂಸ್ಥೆ ಇನ್ನಷ್ಟು ನಷ್ಟದಲ್ಲಿ ಹೋಗುವಂತ ಪರಿಸ್ಥಿತಿ ಇದೆ. ಆದ್ರಿಂದ ಬಹುಶಃ ಪರಿಣಾಮ ಇವತ್ತೆಲ್ಲ ನಾಳೆ ಇದೇ ರೀತಿ ಮುಂದುವರಿದ್ರೆ ಇವತ್ತೆಲ್ಲ ನಾಳೆ ಆ ಪರಿಣಾಮ ಹಸ್ತಾಂತರ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ ಒಂದು ಕಂಟ್ರೋಲ್ ಅನ್ನು ಇಡ್ಲಿಕ್ಕೆ ಪ್ರಯತ್ನ ಮಾಡಬಹುದು, ಸ್ವಲ್ಪ ಹಿಂದಕ್ಕೆ ಅದನ್ನು ಹಾಕ್ಕೊಳ್ಬಹುದು. ಯಾಕಂದ್ರೆ ಒಂದೇ ಸಂದರ್ಭದಲ್ಲಿ ತುಂಬಾ ಹೊರೆ ಬೇಡ ಅಂತ ಅದನ್ನು ಎಳಿಬಹುದು. ಯಾಕಂದ್ರೆ ಒಂದು ಕಡೆ ಜನರಿಗೆ ಇವಾಗ ಬೆಲೆ ಇಳಿಯಿತು, ಪೆಟ್ರೋಲ್ ಡೀಸೆಲ್ ದರ ಇಳಿಯಿತು ಅಂತ ಸಮಾಧಾನ ಪಡ್ಬೇಕಾದ್ರೆ ಇತ್ತ ಬಸ್ ರೇಟ್ ಜಾಸ್ತಿ ಆದ್ರೆ ಏನ್ ಮಾಡ್ಲಿ ಅಂತ ಅದೇ ಹೇಳುದು. ಈಗ ಎಲ್ಲ ವಿದ್ಯಾರ್ಥಿಗಳಿಗೂ ಕಷ್ಟ ಅಲ್ಲ, ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಪಾಸ್ ಮಾಡುವಂತ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ ಏನ್ ಮಾಡಿದ್ದಾರೆ, ಅವ್ರದ್ದು ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡೋದಿಲ್ಲ ಅಂತ ಈಗಾಗಲೇ ತಿಳಿಸಿರುವಂತದ್ದು. ಆದ್ರೆ ದಿನ ಓಡಾಡ್ತಾರಲ್ಲ ಅವರ ಪರಿಸ್ಥಿತಿ ಹೇಗೆ? ಬಸ್ ಪಾಸ್ ಕಡಿಮೆ ಮಾಡಿದ ಯಾರಿಗೆ? ಸರ್ಕಾರಿ ಬಸ್ನವರಿಗೆ ಮಾತ್ರ. ಸರ್ಕಾರಿ ಬಸ್ ಎಲ್ಲಿ ಜಾಸ್ತಿ ಓಡಾಡ್ತದೆ? ಇಲ್ಲಿ ಇದ್ದದ್ದು ನರ್ಮ ಬಸ್ ಅನ್ನು ಕೂಡ ಅಲ್ಲೆಲ್ಲಿ ಬಂದ್ ಮಾಡಿಬಿಟ್ಟಿದ್ದಾರೆ. ಮಕ್ಕಳಿಗೆ ಹೋಗುವಂತ ವ್ಯವಸ್ಥೆ, ಹಿರಿಯ ನಾಗರಿಕ ಹೋಗುವಂತ ವ್ಯವಸ್ಥೆಯನ್ನೇ ಬಂದ್ ಮಾಡಿಬಿಟ್ಟಿದ್ದಾರೆ. ಈಗ ಆಗಿರುವಾಗ ಇಲ್ಲಿ ಯಾವ ರೀತಿಯಲ್ಲಿ ಮಕ್ಕಳು ಕೂಡ ಅದನ್ನು ಇದು ಮಾಡಬೇಕು? ಯಾಕಂತ ಹೇಳಿದ್ರೆ ಮಕ್ಕಳ ತಂದೆ ತಾಯಿಯವರಿಗೆ ಏನು ಓದೋ ಸಂಸ್ಥೆಯಲ್ಲಿ ಅವರಿಗೇನು ಪೆಟ್ರೋಲ್ ಜಾಸ್ತಿ ಆಗಿದೆ ಅಂತೇಳಿ ನಿಮ್ಗೇನು ಜಾಸ್ತಿ ಕೊಡ್ತದೆ ಅಂತ ಹೇಳುದಿಲ್ಲ. ಇತ್ತೀಚೆಗೆ ಇಲ್ಲಿಂದ ಕಾಲೇಜಿಗೆ ಹೋದ್ರೆ ಅಲ್ಲಿ ಫೀಸ್ಗಳು ಜಾಸ್ತಿ ಏರಿಸ್ತಾ ಹೋಗ್ತಾರೆ ಅವರು. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಅದಕ್ಕೆ ಜಾಸ್ತಿ, ಅಲ್ಲಿ ಮಕ್ಕಳಿಗೆ ಫೀಸ್ ಜಾಸ್ತಿ ಮಾಡ್ತಾರೆ, ಕಟ್ಟಲೇಬೇಕು, ಮಕ್ಕಳು ಕಲಿಬೇಕು. ಹಾಗಿರುವಾಗ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಕಷ್ಟನೇ. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ನಾವು ಎಣಿಸುದು, ಪೆಟ್ರೋಲ್ ಜಾಸ್ತಿ ಆದ ನಂತರ ಕೆಲವರು ಯಾವ ತರ ಗೊತ್ತಾಗಿದೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಲ್ಲಿ ಈಗಾಗಲೇ ಸಾಕಷ್ಟು ದಿನ ಸುದ್ದಿ ಆಗ್ತಾ ಇರೋದ್ರಿಂದ ಪೆಟ್ರೋಲ್ ಡೀಸೆಲ್ ದರ ಮಾತ್ರ ಏರಿಕೆ ಆಗಿದೆ ಅನ್ನೋದು ಗೊತ್ತಿರುವಂತದ್ದು. ಪ್ರತಿಯೊಂದು ರೇಷನ್ ಇಂದ ಹಿಡಿದು ನಾವೇನೆಲ್ಲ ಯೂಸ್ ಮಾಡ್ತೀವೋ ಡೈಲಿ ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್ ಬೀಳ್ತಾ ಇದೆ, ಇಂಡೈರೆಕ್ಟ್ ಆಗಿ ತೆರಿಗೆ ಕಟ್ತಾ ಇದ್ದಾರೆ ಜನ, ಅದಕ್ಕೆ ಪೇ ಮಾಡುವಂತ ಇದು ಜಾಸ್ತಿ ಆಗಿದೆ. ಸೊ ಇದನ್ನ ಯಾವ ತರ ಬ್ಯಾಲೆನ್ಸ್ ಮಾಡಬಹುದು? ಆರ್ಥಿಕ ನೆಲೆಯಲ್ಲಿ ಯಾವ ತರ, ಪಕ್ಷ ಬಿಟ್ಬಿಡಿ ಮೇಡಮ್, ಆರ್ಥಿಕ ನೆಲೆಯಲ್ಲಿ ಯಾವ ತರ ಬ್ಯಾಲೆನ್ಸ್ ಮಾಡಬಹುದು ಅನ್ನುವಂಥದ್ದು. ನಮ್ಗೆ ಖಾಲಿ ಇವಾಗ ಕಣ್ಣಿಗೆ ಕಾಣೋದು ಇಂಥದ್ದು ಇದು ಮಾತ್ರ. ಈಗ ನೀವೊಂದು ಸೂಜಿ ತಕೊಳ್ಳಿ, ಒಂದು ಬ್ಲೇಡ್ ತಕೊಳ್ಳಿ, ಅದಕ್ಕೆ ನೀವು ಇವತ್ತಿನ ದರ ಹಿಂದಿನ ದರ ಕಂಪೇರ್ ಮಾಡ್ಕೊಳ್ಳಿ, ಎಷ್ಟು ರೇಟ್ ಆಗಿದೆ ಜನರು ಯಾರು ಕೇಳುದಿಲ್ಲ. ಹೌದು, ಅಂದ್ರೆ ಕಣ್ಣಿಗೆ ಕಾಣುದಿಲ್ಲ. ಒಂದು ಸೂಜಿ ಕಣ್ಣಿಗೆ ಕಾಣುದಿಲ್ಲ, ಬ್ಲೇಡ್ ಕಣ್ಣಿಗೆ ಕಾಣುದಿಲ್ಲ. ಒಂದು 30 ಪೈಸೆ ಬ್ಲೇಡ್ಗೆ 3 ರೂಪಾಯಿ ಆಗಿದೆ. ಅದರ ಜೊತೆ ಈ GST ಬಂದ ಮೇಲೆ ಅಂತೂ ಅದರ ಟ್ಯಾಕ್ಸ್ನ ಪರಿಣಾಮ ಪ್ರತಿಯೊಂದು ಐಟಮ್ನ ಮೇಲೆ ಕೂಡ ಬೀಳ್ತಾ ಇದೆ. ಅದೇ ವಸ್ತು ನಾವು ಮೊದಲು ತಗೊಂಡಿದ್ದಿದ್ರೆ ನಮಗೆ ಅದರಲ್ಲಿ ಆ ಟ್ಯಾಕ್ಸ್ ಇಲ್ಲದೆ ಆ ಐಟಮ್ಗಳು ಸಿಗ್ತಿತ್ತು. ಈಗ ಆ ಟ್ಯಾಕ್ಸ್ ಸೇರಿಸಿ ಪ್ರತಿಯೊಂದು ಐಟಮ್ ನಮ್ಮ ದಿನನಿತ್ಯದ ಬಳಕೆಯಲ್ಲಿರುವಂಥ ಅದೆಷ್ಟೋ ವಿಚಾರಗಳಲ್ಲಿ, ಅದೆಷ್ಟೋ ವಸ್ತುಗಳಲ್ಲಿ ಈ GST ನಮಗೆ ಇನ್ನೊಂದು ಕಡೆಯಲ್ಲಿ ತೊಂದರೆ ಕೊಡ್ತಾ ಇದೆ.
ಜನರಿಗೆ ಈಗೇನು ಪೆಟ್ರೋಲ್ ಬೆಲೆ ಅಥವಾ ಡೀಸೆಲ್ ಬೆಲೆ ಪರಿಣಾಮ ಅಂದರೆ ಈ ಟ್ಯಾಕ್ಸ್ ಕೂಡ ಜನರಿಗೆ ಸಮಸ್ಯೆಗಳನ್ನು ಕೊಡ್ತಾ ಇದೆ. ಯಾಕಂದರೆ ಅದರ ಪರಿಣಾಮ ಕೂಡ ಪ್ರತಿಯೊಂದು ವಸ್ತುವಿನ ಮೇಲೆ ಬೀಳುತ್ತೆ, ಪ್ರತಿಯೊಂದು ಖರೀದಿ ಮೇಲೆ ಬೀಳುತ್ತೆ, ಪ್ರತಿಯೊಂದು ಸರ್ವಿಸ್ ಮೇಲೆ ಬೀಳುತ್ತೆ. ಫೋನ್ ಬಿಲ್ ಗಮನಿಸಿ ನೀವು, ಆ ಫೋನ್ ಬಿಲ್ಲಿಗೆ ಮೊದಲು ಸರ್ವಿಸ್ ಟ್ಯಾಕ್ಸ್ ಇರಲಿಲ್ಲ, ಈಗ ಸರ್ವಿಸ್ ಟ್ಯಾಕ್ಸ್ ಬೀಳ್ತಾ ಉಂಟು ಪ್ರತಿಯೊಂದು ಫೋನ್ ಬಿಲ್ಲಿಗೆ ಕೂಡ. ಮೊದಲು ಇರಲಿಲ್ಲ ಅದು, ಈಗ ನಮ್ಮ ಸರ್ವಿಸ್ ಮೇಲೆ ಕೂಡ ಟ್ಯಾಕ್ಸ್ ಆರಂಭ ಆಗಿದೆ. ಸೊ ಅದೇ ಹೇಳೋದು ನಾನು, ಇದು ಜನರಿಗೆ ಗೊತ್ತೇ ಆಗೋದಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಒಂದು ರೀತಿಯಲ್ಲಿ ದರೋಡೆ, ಹಗಲು ದರೋಡೆ ನಡೀತಾ ಇದೆ. ಓಕೆ, ಖಂಡಿತ ಮೇಡಮ್. ಸರ್, ಒಂದು ಸ್ಪಂದನ ವಾಹಿನಿ ಮೂಲಕ ತಮಗೆ ಆಗ್ತಾ ಇರುವ ಜೊತೆಗೆ ಜನಸಾಮಾನ್ಯರಿಗೆ ಆಗ್ತಿರುವ ತೊಂದರೆಯನ್ನ ಯಾವ ತರ ನಿಭಾಯಿಸಬಹುದು ಅನ್ನೋದನ್ನ ಹೇಳೋದಾದ್ರೆ ಸರ್, ಕೊನೆಯದಾಗಿ ಇವಾಗ ನಾನು ಹೇಳೋದಾದ್ರೆ, ಈಗ ಇಂಥ ವಾಹಿನಿಗಳು ಬಂದ ನಂತರ ಬಹಳಷ್ಟು ಒಂದು ಜನರಿಗೆ ಒಂದು ನಿಮ್ಮ ಇದರಲ್ಲಿ ಇನ್ಫಾರ್ಮೇಶನ್ ಬರ್ತದೆ. ಅದರಿಂದ ಸರ್ಕಾರಕ್ಕೂ ಕೂಡ ಒಂದು ಇನ್ಫಾರ್ಮೇಶನ್ ಹೋಗ್ತದೆ. ಅದರ ಪರಿಣಾಮದಿಂದಾಗಿ ಬಹಳಷ್ಟು ಒಂದು ಸರ್ಕಾರಕ್ಕೆ ಇದರಲ್ಲಿ ಪೆಟ್ಟು ಬೀಳ್ತದೆ. ಯಾಕಂತ ಹೇಳಿದ್ರೆ, ಈಗ ನಾವು ಜನರು ಮಾತಾಡೋದಕ್ಕಿಂತ ಜಾಸ್ತಿ ವಾಹಿನಿಯಿಂದ ಅವರ ಗಮನ ಸೆಳೆಯುವಂಥದ್ದು ಇದಾಗಿದೆ. ಹಾಗಿರುವಾಗ ಈಗ ನನ್ನ ಲೆಕ್ಕದಲ್ಲಿ ಜನಸಾಮಾನ್ಯರು ವೇಸ್ಟ್. ಜನಸಾಮಾನ್ಯ ಹೀಗೆ ಲಾಟ್ಪುಟ್ ಬಿಡಬೇಕಷ್ಟೇ, ಮತ್ತೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀವು ಮಿಕ್ಸಿಂಗ್ ಮಾಡಿ ಕಳಿಸ್ತಿರಲ್ಲ, ಅದು ಸರ್ಕಾರದ ಗಮನಕ್ಕೆ ಬರ್ತದೆ. ನಿಮ್ಮ ಒಂದು ವಾಹಿನಿ ನಾನು ಎಲ್ಲರ ಕಡೆಗಾಗಿ ವಾಹಿನಿ ಬಂದ ನಂತರ, ಮಾಧ್ಯಮದಲ್ಲಿ ಬಂದ ನಂತರ ಎಲ್ಲ ಕೆಲಸಗಳು 100ರಿಂದ 80% ಅಲರ್ಟ್ನೆಸ್ ಬಂದಿದೆ. ಓಕೆ ಮೇಡಮ್, ನೀವೇನು ಹೇಳ್ತೀರಾ ಕೊನೆಯದಾಗಿ? ಇದಕ್ಕೆ ಕೇಂದ್ರ ಸರ್ಕಾರ ಯಾವ ನಿಲುವನ್ನ ಕೈಗೊಳ್ಳಬೇಕು, ಜೊತೆಗೆ ನಿಮ್ಮ ಸರ್ಕಾರ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ? ಟೋಟಲ್ ಆಗಿ ಒಂದು ಆರ್ಥಿಕ ವ್ಯವಸ್ಥೆಯನ್ನ ಸಮತೋಲನ ಮಾಡಲಿಕ್ಕೆ ಯಾವ ತರ ಪ್ರಯತ್ನ ಪಡಬೇಕಾಗತ್ತೆ ಅನ್ನುವಂಥದ್ದು. ಬಹುಶಃ ನಾನು ಹೇಳೋದಿಷ್ಟೇ, ಏನು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರುವ ಮುನ್ನ ಏನು ಘೋಷಣೆಗಳನ್ನು ಕೊಟ್ಟಿದ್ರು ಅದನ್ನು ಅವರು ಯಾವುದನ್ನೂ ನಿಭಾಯಿಸಿಲ್ಲ. ಬಹುಶಃ ಅವರು ಈಗಾದರೂ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಇನ್ನು 1 ವರ್ಷದಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದಾರೆ. ಈಗಾದರೂ ಎಚ್ಚೆತ್ತುಕೊಳ್ಬೇಕು. ಜನರ ಮೇಲೆ ಏನು ಹೊರೆ ಬೀಳ್ತಾ ಇದೆ ಆ ಹೊರೆಯನ್ನು ಅವರು ಕಡಿಮೆ ಮಾಡಬೇಕು. ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕುವಂತಾಗಬೇಕು. ಇಲ್ಲದಿದ್ದರೆ ಬಹುಶಃ ಮುಂದಿನ ಚುನಾವಣೆಗೆ ಜನನೇ ಸರಿಯಾದ ಉತ್ತರ ಅವರಿಗೆ ಕೊಡ್ತಾರೆ ಎಂಬ ಒಂದು ನೇರ ಸಂದೇಶ. ರಾಜ್ಯ ಸರ್ಕಾರಗಳು, ಈಗ ನಂದೇ ಪಕ್ಷ ರಾಜ್ಯ ಸರ್ಕಾರ ಈಗಾಗಲೇ ಬೇಕಾದಷ್ಟು ವಿಚಾರಗಳಲ್ಲಿ ಜನರಿಗೆ ಸಬ್ಸಿಡಿಯನ್ನು ಕೊಡ್ತಾ ಇದೆ. ಇನ್ನು ಮುಂದಕ್ಕೆ ಕೂಡ ಅದನ್ನು ಮುಂದುವರಿಸಿಕೊಂಡು ಜನರಿಗೆ ಹೊರೆಯಾಗದ ರೀತಿಯಲ್ಲಿ, ಸರ್ವರು ಸಮಾಧಾನದಿಂದ ಬದುಕುವ ರೀತಿಯಲ್ಲಿ ಸರ್ಕಾರ ಮುಂದುವರಿಸಿಕೊಂಡು ಹೋಗುತ್ತೆ ಎಂಬ ವಿಶ್ವಾಸ ನನಗಿದೆ. ಹೋಗಬೇಕು ಎಂಬ ಒಂದು ಆಸೆನೂ ನಂದಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಇಲ್ಲಿ ತನಕ ಬಂದು ಒಂದು ತೈಲ ಬೆಲೆ ಇಳಿಕೆಯ ಜೊತೆಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದೆಲ್ಲ ತೊಂದರೆಗಳಾಗ್ತಾ ಇದೆ, ಜನರು ಯಾವ ಥರ ಇದರಿಂದ ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಇಬ್ಬರಿಗೂ ಧನ್ಯವಾದ. ವೀಕ್ಷಕರೇ, ಕೇವಲ ತೈಲ ಬೆಲೆ ಮಾತ್ರ ಅಲ್ಲ, ಎಲ್ಲದರಲ್ಲೂ ಕೂಡ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಏರಿಕೆ ಆಗಿರುವಂಥದ್ದು. ಆದರೆ ಕೊಂಚ ಮಟ್ಟಿಗೆ ಕೇಂದ್ರ ಸರ್ಕಾರ ವಾಹನ ಸವಾರರಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. 2.5 ರೂಪಾಯಿ ಪೆಟ್ರೋಲ್ ಹಾಗೂ 2.5 ರೂಪಾಯಿ ಡೀಸೆಲ್ನಲ್ಲಿ ದರ ಇಳಿಕೆ ಮಾಡಿರುವಂಥದ್ದು. ಅದು ಇದು ಎಷ್ಟು ದಿನದ ತನಕ ಅನ್ನೋದು ಇನ್ನೂ ಕೂಡ ಸರಿಯಾಗಿ ಜನರಿಗೆ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿವಸಗಳಲ್ಲಿ ಯಾವೆಲ್ಲ ಜಾಗತಿಕ ಮಟ್ಟದಲ್ಲಿ ಬದಲಾವಣೆಗಳಾಗುತ್ತೆ, ಕೇಂದ್ರ ಸರ್ಕಾರ ಯಾವೆಲ್ಲ ನಿಲುವುಗಳನ್ನು ಪಡೆಯುತ್ತೆ, ರಾಜ್ಯ ಸರ್ಕಾರ ಯಾವ ರೀತಿ ಕೇಂದ್ರ ಸರ್ಕಾರದ ಮೇಲೆ ಒಂದು ಆರೋಪಗಳನ್ನು ಮಾಡುತ್ತೆ, ಇದೆಲ್ಲದರ ಬಗ್ಗೆ ಒಟ್ಟಾರೆ ಬೆಳವಣಿಗೆಗಳು ಏನೇನು ನಡೀತಾ ಅನ್ನೋದ್ರ ಬಗ್ಗೆ ಇನ್ನು ನಾವು ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.